ಎಸ್ ನಮಸ್ಕಾರ ವೀಕ್ಷಕರೇ ಈಗಾಗಲೇ ಇಡೀ ಭಾರತಕ್ಕೆ ಇವತ್ತಿನ ದಿನ ಒಂದು ರೀತಿಯ ಸುದಿನ ಅಂತ ಹೇಳ್ತಾ ಹೋಗ್ಬೋದು. ಬಹುಶಃ ಪ್ರಾಯಶಃ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ, ಇವತ್ತು ಇಡೀ ಭಾರತದ ಪ್ರತಿಯೊಂದು ಗಲ್ಲಿಗಳಲ್ಲೂ ಊರುಗಳಲ್ಲೂ ಪ್ರತಿಯೊಬ್ಬ ನಾಗರಿಕನು ಹೆಮ್ಮೆ ಪಡುವಂತಹ ಒಂದು ಕೆಲಸವನ್ನ ಇವತ್ತು ನಮ್ಮ ದೇಶದ ರಕ್ಷಣಾ ಪಡೆ, ವಾಯುಪಡೆ ಹಾಗೂ ಸೇನೆ ಮಾಡಿರುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಇದೇ ಕಳೆದ 12 ದಿನಗಳ ಹಿಂದೆ ಪುಲ್ವಾಮಾ ದಾಳಿ ಎನ್ನುವಂತಹ ಒಂದು ಭೀಕರವಾದ ದಾಳಿಯ ಮೂಲಕ ನಮ್ಮ ಯೋಧರನ್ನ ನಾವು ಕಳೆದುಕೊಂಡಿದ್ವಿ. ಸೊ ಅದಕ್ಕೆ ಪ್ರತ್ಯುತ್ತರವನ್ನ ನೀಡುವಂತಹ ನಿಟ್ಟಿನಲ್ಲಿ ಇವತ್ತು ನಡೆದಂತಹ ಒಂದು ಪ್ರತ್ಯುತ್ತರದ ದಾಳಿ ಏನು, ಆ ಒಂದು ದಾಳಿಯನ್ನು ಇವತ್ತು ನಮ್ಮ ವಾಯುಪಡೆ ಮಾಡಿರುವಂಥದ್ದು. 300ಕ್ಕೂ ಅಧಿಕ ಉಗ್ರರು ಹುತಾತ್ಮರಾಗಿರುವಂಥದ್ದು, ಸತ್ತಿರುವಂಥದ್ದು ಈ ಒಂದು ದಾಳಿಯ ಮೂಲಕ. ಬಹುಶಃ ನಮ್ಮ ಶತ್ರು ದೇಶಕ್ಕೆ ಕೊಟ್ಟಿರುವಂತಹ ಒಂದು ಬಲಿಷ್ಠವಾದ ಉತ್ತರ ಇದು ಅಂತ ಹೇಳ್ತಾ ಹೋಗ್ಬೋದು. ಬಹುಶಃವಾಗಿ ಇವತ್ತಿನ ಭಾರತೀಯ ಪ್ರತಿಯೊಬ್ಬ ನಾಗರಿಕನು ಕೂಡ ಇದರ ಬಗ್ಗೆ ಹೆಮ್ಮೆ ಪಡುವಂತಹ ಒಂದು ವಿಷಯ. ಇದರ ಕುರಿತಾಗಿ ನಾವು ಇವತ್ತು ಚರ್ಚೆಯನ್ನು ಮಾಡೋದಕ್ಕಿದ್ದೇವೆ. ಇದರ ಕುರಿತಾಗಿ ಚರ್ಚೆಯನ್ನು ಮಾಡೋದಕ್ಕೆ ನಮ್ಮೊಂದಿಗೆ ನಮ್ಮ ಅತಿಥಿಗಳಿದ್ದಾರೆ. ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಮೊದಲಾಗಿ ಸ್ವಾಗತಿಸೋಣ. ನಮ್ಮೊಂದಿಗಿದ್ದಾರೆ ಕರ್ನಲ್ ಮಾಧವ ಶಾನ್ಭಾಗ್ ಅವರು ನಮ್ಮೊಂದಿಗಿದ್ದಾರೆ. ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್. ಹಾಗೂ ನಮ್ಮೊಂದಿಗಿದ್ದಾರೆ ಅಮಲ್ದಾರ್ ಕುಶಲ್ ಸಾಲಿಯಾನ್ ಅವರು ನಮ್ಮೊಂದಿಗಿದ್ದಾರೆ, ನಿವೃತ್ತ ಯೋಧರು. ಇವರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕರ್ನಲ್ ಮಾಧವ ಶಾನ್ಭಾಗ್ ಅವರೇ, ಬಹುಶಃ ಇವತ್ತಿನ ದಿನ ಏನು ಇದೆ, ಒಂದು ಹಿಂದೆ ಇಂಥ ಒಂದು ದಾಳಿ ನಡೆದಿರಲಿಕ್ಕಿಲ್ಲ ನನ್ನ ಪ್ರಕಾರ. ದಶಕಗಳು ಕಳೆದ ನಂತರ ಇಂಥ ಒಂದು ದಾಳಿ ನಡೆದಿರುವಂಥದ್ದು. ಇದರ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು? ಕೇವಲ ಈ ದಾಳಿಯ ವಿಷಯ ಹೇಳುವುದಾದರೆ, ನೀವು ಈಗ ಹೇಳಿದ ಹಾಗೆ ನಮ್ಮ ಚರಿತ್ರೆಯಲ್ಲಿ ದೇಶದ ಬಾರ್ಡರ್ ಲೈನ್ ಆಫ್ ಕಂಟ್ರೋಲ್ ದಾಟಿ ವಿಮಾನ ದಾಳಿ ಮಾಡಿದ್ದು ಇದುವರೆಗಿಲ್ಲ. ಇದು ಫಸ್ಟ್ ಟೈಮ್ ನಾವು ದಾಳಿ ಮಾಡಬೇಕಾಗಿತ್ತು, ಹೌದು ಮಾಡಿದ್ದೇವೆ. ಇದರ ಬ್ಯಾಕ್ಗ್ರೌಂಡ್ ಬೇಕಾದರೆ ಹೇಳ್ಬೋದು. ಸ್ವಲ್ಪದರಲ್ಲಿ ಹೇಳುವುದಾದರೆ, ಕಾಶ್ಮೀರ ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಇಂದಿನವರೆಗೆ ಒಂದು ಡಿಸ್ಪ್ಯೂಟೆಡ್ ಟೆರಿಟರಿ ಆಗಿಯೇ ಇದ್ದಿದೆ. ನಮ್ಮ ಭಾರತ ಮತ್ತು ಕಾಶ್ಮೀರದ 4 ಯುದ್ಧಗಳಾಗಿದ್ದಾವೆ. ಸ್ವಾತಂತ್ರ್ಯ ಸಿಕ್ಕಿದ ಕೂಡಲೇ 1947, ಕಡೆಗೆ 1965 ಮತ್ತು 1971 ಹೆಚ್ಚಿನವರೆಗೆ ಗೊತ್ತಿರ್ಬೋದು ಬಾಂಗ್ಲಾದೇಶ್ ವಾರ್. ಕಾಶ್ಮೀರವನ್ನು 2 ತುಂಡು ಮಾಡಿ ನಾವು ಬಾಂಗ್ಲಾದೇಶ್ ಸ್ಥಾಪಿಸಲು ಹೆಲ್ಪ್ ಮಾಡಿದ್ದೇವೆ. ಮತ್ತು ಕಾರ್ಗಿಲ್ ವಾರ್, ಅದು ಲಾಸ್ಟ್ ವಾರ್. ಈ ವಾರ್ಗಳಲ್ಲಿ ಪಾಕಿಸ್ತಾನ ಬಹಳ ಪೆಟ್ಟು ತಿಂದಿದೆ, ಬಹಳ ಅದಕ್ಕೆ ಅವಮಾನ ಆಗಿದೆ. ಅದನ್ನು ಸಹಿಸದೆ ಜನರಲ್ ಮುಷರಫ್ ಅವರು ಆರ್ಮಿ ಚೀಫ್ ಆಗಿದ್ದರು ಕಾರ್ಗಿಲ್ನಲ್ಲಿ, ಕಡೆಗೆ ಪ್ರೆಸಿಡೆಂಟ್ ಆದರು. ಅವರೊಂದು ಪಣ ತೊಟ್ಟಿದ್ರು, ಇಂಡಿಯಾವನ್ನು ಡೈರೆಕ್ಟು ನಾವು ಎದುರಿಸಲು ಕಷ್ಟ, ಅದಕ್ಕೆ ನಾವು ಅವರಿಗೆ ಸಣ್ಣ ರೀತಿಯಲ್ಲಿ ಕಷ್ಟ ಕೊಟ್ಟು ಬ್ಲೀಡಿಂಗ್ ವಿತ್ 1000 ಕಟ್ಸ್ ಮಾಡಬೇಕು ಅಂಥೇಳಿ ಪಣ ತೊಟ್ಟಂತೆ ನೀವು ಕೇಳಿರಬಹುದು. ಪ್ರತಿದಿನ ಹೆಚ್ಚು ಕಡಿಮೆ ಗಡಿಯಲ್ಲಿ ಅವರು ಆಕ್ರಮಣ ಮಾಡ್ತಾರೆ. ಪ್ರತಿದಿನ ಹೆಚ್ಚು ಕಡಿಮೆ ನಮ್ಮ ಸೋಲ್ಜರ್ಸ್ಗಳು ಸಾಯ್ತಿದ್ದಾವೆ. ಅದು ಇಷ್ಟರವರೆಗೆ ಆದ ಸಂಗತಿ. ಅದರಂತೆ ಹೆಚ್ಚಾದದ್ದು ಇತ್ತೀಚೆಗೆ ನಿಮಗೆ ಗೊತ್ತಿರ್ಬೋದು. ಈಗ ನೀವು ಹೇಳಿದ ಹಾಗೆ 14ನೇ ಫೆಬ್ರವರಿ ನಮ್ಮ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ CRPF ಸಾಧಾರಣ 78 ವೆಹಿಕಲ್ಗಳ ಒಂದು ಕಾನ್ವಾಯ್ ಹೋಗುವಾಗ ಅದಕ್ಕೆ ಪಾಕಿಸ್ತಾನ ಅಲ್ಲಿ ಟ್ರೈನಿಂಗ್ ಆದ ಜೈಷೆ ಮೊಹಮ್ಮದ್ ಟ್ರೈನ್ ಆದ ಒಬ್ಬ ಪಾಕಿಸ್ತಾನಿ ಯುವಕ ಒಂದು ವೆಹಿಕಲಲ್ಲಿ ಸಾಧಾರಣ 300 kg ಎಕ್ಸ್ಪ್ಲೋಸಿವ್ಸನ್ನು ಹಿಡಿದು ಒಂದು ವೆಹಿಕಲ್ ಹೊಡೆದ್ರಿಂದ ಆ ವೆಹಿಕಲ್ ಬರ್ಸ್ಟ್ ಆಗಿ 40 ಜನ ನಮ್ಮ ಯೋಧರು CRP ಅವರು ಸಾಯಬೇಕಾಗಿದೆ. ಈ ಒಂದು ಇನ್ಸಲ್ಟ್ ನಮ್ಮ ಕಂಟ್ರಿಗೆ, ಈ ಅಪಮಾನ ಯಾರಿಗೂ ಸಹಿಸಲಿಕ್ಕೆ ಸಾಧ್ಯ ಆಗುವ ಹಾಗಿರಲಿಲ್ಲ. ಅಂದರೆ ಇಷ್ಟು ಒಂದೇ ಸಮನೆ ನಮ್ಮ ಸೈನ್ಯರು ಸತ್ತ ಹಿಸ್ಟ್ರಿಯಲ್ಲಿಲ್ಲ. ಅದೇ ಟೈಮ್ ನಮ್ಮ ಪ್ರಧಾನಿ ಸಹ ಅನೌನ್ಸ್ ಮಾಡಿದರು, ಇದಕ್ಕೆ ಯಾರು ಕಾರಣರು ಅವರಿಗೆ ಖಂಡಿತ ಶಿಕ್ಷೆ ಆಗುತ್ತದೆ ಅಂತೇಳಿ. ಅದರ ಆಗಿ ಸಾಧಾರಣ 2 ವಾರ ಆದದ್ದಷ್ಟೇ ಇವತ್ತು ಬೆಳಿಗ್ಗೆ, ಅದು ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ 3:30 ಗಂಟೆಗೆ ಸಾಧಾರಣ 12 ವಿಮಾನಗಳು ಮಿರಾಜ್ 2000 ಅಂತೇಳಿ ಅವುಗಳು ಪಾಕಿಸ್ತಾನದ ಒಳಗೆ ನುಗ್ಗಿ
ಸಾಧಾರಣ ಗಡಿಯಿಂದ 80 ಕಿಲೋಮೀಟರ್ಗಿಂತ ದೂರ ಇರುವ ಒಳಗಿರುವ ಬಲಕೋಟ್ ಎಂಬ ಪ್ಲೇಸ್ಗಳಲ್ಲಿ ಅಟ್ಯಾಕ್ ಮಾಡಿ ಸಾಧಾರಣ 350 ಜನ ಟೆರರಿಸ್ಟ್ಗಳನ್ನು ಕೊಂದು ಹಾಕಿದರು ಅಂತೇಳಿ ನಮ್ಮ ಗೌರ್ಮೆಂಟಿನ ರಿಪೋರ್ಟ್ನಲ್ಲಿ ಬಂದಿದೆ. ಪಾಕಿಸ್ತಾನ ಇದನ್ನು ಒಪ್ಪದಿರಲಿ ಈ ರಿಪೋರ್ಟು ಇಷ್ಟವರೆಗೆ ಬಂದಿದೆ. ಇನ್ನೂ ಅದರಲ್ಲಿ ವಿವರವಾಗಿ ಹೇಳುವುದಾದರೆ ಅಮಲ್ದಾರ್ ಕುಶಲ್ ಸಾನಿ ಅಂದರೆ ಈಗಾಗಲೇ ನಿಮ್ಮ ಪ್ರಕಾರ ಈ ಒಂದು ದಾಳಿ ನಡೆದಿರುವಂಥದ್ದು ನಾನು ಈಗಾಗಲೇ ಹೇಳಿದ ಹಾಗೆ ಇಡೀ ಭಾರತೀಯ ಜನತೆ ಒಂದು ಹೆಮ್ಮೆ ಪಡುವಂತಹ ಒಂದು ವಿಚಾರ ಇದು ಅಂತ ಹೇಳ್ತಾ ಹೋಗ್ಬೋದು. ನೀವು ಕೂಡ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿದವರು, ನಿಮಗೆ ಇದರ ಬಗ್ಗೆ ಏನು ಅನಿಸುತ್ತೆ? ಆ್ಯಕ್ಚುಲಿ ನಮಗೆ ಇದು ಈ ಅಟ್ಯಾಕು ಇದಕ್ಕಿಂತ ತುಂಬ ವರ್ಷಕ್ಕೆ ಮೊದಲೇ ಆಗಬೇಕಿತ್ತು. ಯಾಕಂದರೆ ಇಷ್ಟು ದೊಡ್ಡ ಅವರು ಬೆಳೆದು ಬಿಟ್ಟದಕ್ಕೆ ನಮಗಿಷ್ಟು ದೊಡ್ಡ ನಾವು ಅದರದ್ದು ನಷ್ಟ ಅನುಭವಿಸಿದೆ. ಯಾಕಂದರೆ ಇದು 1991ನಲ್ಲಿ ಕಾಶ್ಮೀರ ವ್ಯಾಲಿಯಲ್ಲಿ ಒಂದೇ ಸಲ ಬುಗ್ಲಿದ್ದಿದ್ದು, ಆಲ್ ಕಾಶ್ಮೀರ್ ವ್ಯಾಲಿ. ಆವಾಗ ನಾನು ಆ್ಯಕ್ಚುಲಿ ಅಲ್ಲಿ ಡ್ಯೂಟಿಯಲ್ಲಿ ಪ್ರೆಸೆಂಟ್ ನಾವು ಇದ್ದೆವು. ಅಲ್ಲಿ ಒಂದು ಸ್ಟೆಪ್ ಆಗಬೇಕಾದ್ರೆ ಅಲ್ಲಿ ನಮಗೆ ಡೌಟ್ ಬರ್ತದೆ, ಮುಂದೆ ಆಗುವಾಗ ಅಷ್ಟೇ ಅದಕ್ಕೆ ಬರ್ತಿತ್ತು. ಆ ಟೈಪು ಅಲ್ಲಿದ್ದು ಪೊಸಿಷನ್ ಇತ್ತು. ಅದು ತುಂಬ ಬೆಳೆದೀಗ 17 ಇಯರ್ಸ್ ಆಯ್ತು ಅಲ್ಲಿ ಪ್ರಾಕ್ಸಿ ವಾರ್ ಸ್ಟಾರ್ಟ್ ಆಗಿ. ನೋಡಿ, ಇದು ಇಷ್ಟರವರೆಗೆ ಯಾರನ್ನು ಅದನ್ನು ಕಂಟ್ರೋಲ್ ಮಾಡಲಿ, ಇಷ್ಟರವರೆಗೆ ನಾವು ಬೆಳೆದು ಬಿಟ್ಟಿದ್ವಿ. ಆ್ಯಕ್ಚುಲಿ ಇದನ್ನು ಮೊದಲೇ ಆ್ಯಕ್ಷನ್ ಮಾಡಿ ಯಾವ ರೀತಿ ಇದು ಪೊಲಿಟಿಕಲ್ದು ಮಿಸ್ಟೇಕಾ, ಆ್ಯಕ್ಚುಲಿ ಇದು ಫೋರ್ಸದು ಮಿಸ್ಟೇಕ್ ಏನೂ ಅಲ್ಲ. ಪೊಲಿಟಿಕಲ್ ಸೈಡಲ್ಲಿ ಇವರು ಬೆಳೆಸಿಬಿಟ್ಟಿದ್ದರಿಂದಾಗಿ ಇಷ್ಟರವರೆಗೆ ಅವ್ರಿಗೆ ಸಾಹಸ ಬಂತು. ನಿಜವಾಗಲೂ ಇದಕ್ಕೆ ಈಗ ನೋಡಿ, ಈಗ ಯಾವ ರೀತಿ ಉತ್ತರ ಕೊಡ್ತಾರೆ. ಇವನ್ ನಮ್ಮ ನರೇಂದ್ರ ಮೋದಿ ನೋಡಿ ಇದು ಪ್ರತಿಕಾರ ಅವರು ತೀರಿಸಿಬಿಟ್ರು. ಆದರೆ ಇದು ಸಣ್ಣದೇ ಅಂತ ಕಾಣ್ತದೆ. ಯಾಕಂದರೆ 17 ಇಯರ್ಸ್ನಲ್ಲಿ ನಮ್ಮದು ಇವತ್ತು ಎಷ್ಟು ಬಲಿ ಕೊಟ್ಟಿದ್ದಾರೆ ಡೈಲಿ. ಅಂದರೆ ಆ್ಯಕ್ಚುಲಿ ಒಂದು ದಿವಸಕ್ಕೆ ಎಲ್ಲ ಕಾಶ್ಮೀರಿ ವೇಳೆಯಲ್ಲಿ ನೋಡಬೇಕಾದ್ರೆ 20-30 ಅದು ಯಾವುದು ಮಾಧ್ಯಮದಲ್ಲಿ ಬರ್ತಿರಲಿಲ್ಲ. ಆವಾಗ ಯಾರು ಕೇಳ್ತಿರ್ಲಿಲ್ಲ, ಮಾಧ್ಯಮದವರು ಎಂಟ್ರಿ ಮಾಡಲಿಕ್ಕೆ ಅಷ್ಟು ಧೈರ್ಯ ಬರ್ತಿರಲಿಲ್ಲ. ಆ ಟೈಪ್ ಇತ್ತು ಅಲ್ಲಿ. ಆದರೆ ಈಗ ನೋಡಿ ಒಂದು ಸ್ವಲ್ಪ ಎಲ್ಲ ಮಾಧ್ಯಮದವರು ಲೋಕಲ್ ಚಾನಲ್ಗೆ ಎಲ್ಲ ಇದರಲ್ಲಿ ಹೈಲೈಟ್ ಆಗ್ತಾ ಉಂಟು. ಇಷ್ಟಲ್ಲಿ ಹೋದರೆ ಎಲ್ಲ ಒಂದು ಫೋಕಸ್ ಬಿದ್ದಿದೆ. ನಮ್ಮದು ಫೋರ್ಸು ಏನಂತ ಈಗ ನೋಡ್ತಿದ್ದಾರೆ. ಈಗ ನಮ್ಮದು ಫೋರ್ಸದ ಕಷ್ಟ ನೋವನ್ನು ಈಗ ಎಲ್ಲರೂ ತಿಳಿದುಕೊಳ್ತಿದ್ದಾರೆ. ಎಲ್ಲ ನಮ್ಮದು ಸಾರ್ವಜನಿಕರಿಗೆ ಎಲ್ಲರಿಗೂ ಗೊತ್ತಾಗ್ತದೆ. ಅದರಿಂದಾಗಿ ನಾನು ಹೇಳೋದು ಇವತ್ತು 300 ಸತ್ರೂ ಅದು ನಮಗೆ ಒಂದು ಕಡಿಮೆನೇ ಕಾಣ್ತದೆ. ಅಟ್ಲೀಸ್ಟ್ ಅವರಿಗೆ ಇನ್ನೂ ತುಂಬ ಅವ್ರ ಕಷ್ಟವನ್ನು ಬಯಸೋಕೆ ಎಷ್ಟು ಅವರು ಉಗ್ರವಾದಿ ರೆಡಿ ಮಾಡಿ ಕಲಿಸ್ತಾರ, ಅವರಿಗೆ ಇನ್ನಷ್ಟು ಅವರಿಗೆ ಬುದ್ಧಿ ಕಲಿಸಬೇಕು. ಇದು ಕಡಿಮೆ ಆಯಿತು ನನ್ನ ಲೆಕ್ಕ ಪ್ರಕಾರ ಕಾಣ್ತದೆ. ಇದು ತುಂಬ ಕಡಿಮೆ ಆಯಿತು. ಇನ್ನು ಮುಂದೆ ನಮ್ಮದು ಇಂಡಿಯಾದ ಒಳಗೆ ನುಗ್ಗದಂಗೆ ನಮ್ಮದು ಇದು ಭಾರತ ದೇಶ ಶಾಂತಿಯುತವಾಗಿ ನೆಲೆಸಬೇಕಾದರೆ ನಮಗೆ ಒಂದೇ ವೈರಿ ಅವರೇ. ಪಾಕಿಸ್ತಾನ ಸೈಲೆಂಟ್ ಮಾಡಿಬಿಟ್ರೆ ಇನ್ನು ಮುಂದೆ ನಮಗೆ ಯಾವುದು ನಮ್ಮದಲ್ಲಿ ಶಾಂತಿಯಿಂದ ನಾವು ದಿನ ಕಳೆಯಬಹುದು. ಇದು ನಂದು ವಿಚಾರ, ವೈಯಕ್ತಿಕ ವಿಚಾರ. ಯಾಕಂದರೆ ನಾನು 10 ವರ್ಷದಲ್ಲಿ ಅಲ್ಲಿ ಸರ್ವಿಸ್ ಮಾಡಿದ್ದೇನೆ. ಮಿಲಿಟೆಂಟ್ ಇದರಲ್ಲೇ ಸರ್ವಿಸ್ ಮಾಡಿದ್ದೇವೆ. ಅಲ್ಲಿ ನೋಡಿದೆ ಈ ರೀತಿ ನೋಡಿ, ಈಗ ಅದನ್ನೇ ಅಲ್ಲಿ ಕಲ್ಲೆಸೆದು ಸ್ಟಾರ್ಟ್ ಮಾಡಿದ್ದಾರೆ. ಮೊದಲೆಲ್ಲ ಅದು ಇರಲಿಲ್ಲ. ನಾವು ಇರಬೇಕಾದ್ರೆ ನಮ್ಮದು ಒಂದು ವೆಹಿಕಲ್ ಹೋಗಬೇಕಾದ್ರೆ ಅವರು ಅಷ್ಟು ಎದರ್ತಿದ್ರು, ಸೈಡ್ ಕೊಡ್ತಿದ್ರು. ಈಗ ನೋಡಿ ನಮ್ಮ ಎದುರಿಗೆ ಬಂದು ಕಲ್ಲೆಸೆಗೆ ಶುರು ಮಾಡಿದ್ದಾರೆ. ಇದನ್ನು ನೋಡಿ ಒಬ್ಬರು ನಮ್ಮದು ಮೇಜರ್ ಗೋಗೆ ಅಂತ ವೆಹಿಕಲ್ ಮೇಲೆ ಕೂರಿಸಿಕೊಂಡು ಹೋಗೋಕ್ಕೆ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಯ್ತು. ಅದು ಅವರಿಗೆ ಕೋರ್ಟ್ ಮಾರ್ಷಲ್ವರೆಗೆ ಮಾಡಿದರು ಅವರನ್ನು. ಯಾಕೆ? ಇದಕ್ಕೆಲ್ಲ ಹ್ಯೂಮನ್ ರೈಟ್ಸ್. ಈಗ ನಮ್ಮ 44 ಮಂದಿ ಅಲ್ಲಿ ಸುಮ್ಮನೆ ಅವರು ಏನು ತಪ್ಪು ಮಾಡಿದ್ದಾರೆ ಪಾಪ, ಅವರು ಡ್ಯೂಟಿಗೆ ಹೋಗಿದ್ದರು. ಈಗ ಅದಕ್ಕೆ ಯಾರಿಲ್ಲ, ಈ ಬುದ್ಧಿಜೀವಿಗಳು ಮಾತಾಡುವರಿಲ್ಲ, ಯಾರಿಲ್ಲ. ಇದಕ್ಕೆ ಯಾವ ರೀತಿ ಆಯ್ತು ಏನು ಒಂದು ಅವರ ಪ್ರತಿಕ್ರಿಯೆ ಇಲ್ಲ. ನೋಡಿ ಈಗ ಸೈಲೆಂಟ್ ಇದ್ದಾರೆ ಅವರು. ಏನಾದರೂ ಅದಕ್ಕೆ ಪ್ರತ್ಯುತ್ತರ ಮಾಡಿದೆ. ಇವತ್ತೇ ನಾನು ನೋಡಿದ್ದೇನೆ, ಬೆಳಿಗ್ಗೆ ಇದು ಅಟ್ಯಾಕ್ ಆದ ಕೂಡಲೇ ಇವರು ಮೊಹಮ್ಮದ್ ಮುಫ್ತಿ ಅವ್ರದ್ದು ಸ್ಟೇಟ್ಮೆಂಟ್ ಬಂತು. ಅವರು ಹೇಳ್ತಾರೆ ನಮಗೆ ಇದು ಸಂಶಯ ಕಾಣ್ತದೆ ಅಂತ. ನೋಡಿ ಅವ್ರಿಗೆ ಇನ್ನೂ ಸಂಶಯ ಹೋಗಲಿಲ್ಲ. ಲಾಸ್ಟ್ ಟೈಮ್ ಸರ್ಜಿಕಲ್ ಸ್ಟ್ರೈಕ್ ಆದ ಅದರಲ್ಲಿ ಅದೇ ಸಾಕ್ಷ್ಯ ಕೇಳ್ತಿದ್ರು. ನೋಡಿ ಹಾಗಾದರೆ ನಮ್ಮದು ಫೋರ್ಸ್ ಮೇಲೆ ಯಾವ್ರಿಗೆ ವಿಶ್ವಾಸ ಇಲ್ಲವಾ? ಈಗ ಕ್ಲಿಯರ್ ಪಾಕಿಸ್ತಾನ ಡಿಕ್ಲೇರ್ ಆಯಿತು. ಅವ್ರದ್ದೆಲ್ಲ ಅಲ್ಲಿಗ ಬಾಡೀಸ್ ಎಲ್ಲ ಇದು ಮಾಡಿ ರಿಕವರಿ ಮಾಡ್ತಿದ್ದಾರಂತೆ. ಈಗ ಮೋಸ್ಟ್ಲಿ ಅವ್ರಿಗೆ ಗೊತ್ತಿರ್ಬೋದು ಅದು ಕರೆಕ್ಟ್ ಅಂತ, ಕನ್ಫರ್ಮ್ ಆಗಿರಬೇಕು ಅಂತ. ಇಂಥದ್ದೆಲ್ಲ ನಾನು ಹೇಳುವುದಾದರೆ ಕಾಶ್ಮೀರ ವ್ಯಾಲಿಯಲ್ಲಿ ಇದು ಶಾಂತಿ ಆಗಬೇಕಾದ್ರೆ ಮೊದಲು ಅಲ್ಲಿ ಅಲ್ಗಾವಾದ್ ಇದ್ದಾರೆ, ಅಂದರೆ ಇವರು ಹುರಿಯತ್ ಕಾನ್ಫರೆನ್ಸ್. ಈಗ ನೋಡಿ ಉಮರ್ ಫಾರೂಕ್ ಅವರನ್ನೆಲ್ಲ ಕೆಲವುದು ಹಿಡಿದ್ರಂತೆ, ಜೈಲಿಗೆ ಹಾಕಿದ್ರಂತೆ. ಅವರನ್ನು ಕಂಟ್ರೋಲ್ ಮಾಡಿದೆ ಆಟೋಮೆಟಿಕ್ಲಿ ಪಬ್ಲಿಕ್ ಉಂಟಲ್ಲ ಸೈಲೆಂಟ್ ಆಗ್ತಾರೆ. ಅಲ್ಲಿ ಅವ್ರದ್ದು ಫ್ರೈಡೆ ಶುಕ್ರವಾರ ಜುಮ್ಮಾ ಡೇ ಇರ್ತದೆ. ಅಲ್ಲಿ ಮಸ್ಜಿದಲ್ಲಿ ಇದನ್ನೇ ಆ ಪಾರ್ಟಿ ಹೇಳೋದು ಅವ್ರಿಗೆ ಹೊರಗೆ ಮಸ್ಜಿದಿಂದ ಹೊರಗೆ ಬರಬೇಕಾದ್ರೆ ಅವರು ಸ್ಟಾರ್ಟ್ ಮಾಡ್ತಾರೆ, ಪಾಕಿಸ್ತಾನಕ್ಕೆ ಜಯ ಅಂತ ಹೇಳ್ತಾರೆ. ಆ ಟೈಪ್ ಜನ ಇರೋದು. ಈಗ ಅವರನ್ನು ಮೈಂಡ್ ಎಲ್ಲ ವಾಶ್ ಮಾಡಿ ಅವರನ್ನು ಮಾಡೋದೇ ಇವರನ್ನೇ ಮೊದಲು ಲೀಡರನ್ನೆಲ್ಲ ಅಂಡರ್ ಇದು ಕಷ್ಟಲ್ಲಿ ಇಟ್ಟರೆ ನಾನು ಹೇಳ್ತೇನೆ ಕಾಶ್ಮೀರ ಆದಷ್ಟು ಬೇಗ ಸೈಲೆಂಟ್ ಆಗ್ತದೆ.
ನಾವು ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ನಾವು ಸಿವಿಲ್ ಗಾಡಿಯಲ್ಲಿ ಹೋಗಿ ನಾವು ಪ್ರಯಾಣ ಮಾಡಿ ಅಲ್ಲಿಂದ ಇದು ಡಾಲ್ಜಿಲ್ ಉಂಟು, ಅಲ್ಲಿ ಬೋಟ್ ಹೌಸ್ ಎಲ್ಲ ಉಂಟು, ಅದರಲ್ಲಿ ಸ್ಟೇ ಮಾಡಿ ನಾವು ಹೋಗಿದ್ದೇವೆ. ಅದೇ ಒಂದು ಫಸ್ಟ್ ಟೈಮ್ ನಾವು ಎಂಟ್ರಿ ಮಾಡುವಾಗ ಹೋಗಿದ್ದೇವೆ. ಹೇಗೇನು ಮತ್ತು ನಮಗೆ ಕಾನ್ವಾಯ್ ಬಿಟ್ಟು, ಈಗ ಒಂದು ಲಾಸ್ಟ್ ಟೈಮ್ ಕಾನ್ವಾಯ್ ಹೋಯಿತು, ಅದು ಇದಾಯಿತು, ಅದೇ ರೀತಿ ಹೋಗ್ಲಿಕ್ಕೆ ನಮಗೆ ಅಂಥದ್ದು ನಮ್ಮ ಸಿಚುವೇಶನ್ ಉಂಟು. ನಮ್ಮದು ಫೋರ್ಸ್ನವ್ರು ನೋಡಿದರೆ ಅವರಿಗೆ ಆಟೋಮೆಟಿಕಲಿ ಐಡೆಂಟಿಫೈ ಮಾಡ್ತಾರೆ, ನಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ ಅಂಥ ಪೊಸಿಷನ್. ಅದಕ್ಕೆ ನಾನು ಹೇಳುವುದು ಆ್ಯಕ್ಚುಲಿ ಈ ಬುದ್ಧಿಜೀವಿಗಳು ಹೇಳೋದು ಯಾವುದು ಒಂದಾದ್ರೂ ಕಮೆಂಟ್ಸ್ ಅವ್ರದ್ದು. ಇವತ್ತು ಒಳ್ಳೇದಾಯಿತು, ಅಟ್ಯಾಕ್ 300 ಮಂದಿ ಡೆತ್ ಆದರೆ ಅದೇ ಫೈಲೂರ್ ಆದರೆ ಅದು ಮೋದಿದು ಅಧಿಕ ಪ್ರಸಂಗ ಅಂತ ಆ ರೀತಿನೂ ಬೈತಿದ್ದು. ಬಹಳ ಒಂದು ರಿಸ್ಕ್ ಅನ್ನು ತೆಗೆದುಕೊಂಡು ಮಾಡಿ ಒಂದು ದಾಳಿ ಅಂತ ಇದು ಧೈರ್ಯ ಬೇಕು. ಯಾಕಂದರೆ ಡಿಪ್ಲೊಮ್ಯಾಟಿಕಲ್ಲಿ ಇಷ್ಟು ನಮಗೆ ಕಾನ್ಫಿಡೆನ್ಸ್ ಕೊಟ್ಟ ಮೇಲೆ ಅವರಿಗೆ ಫುಲ್ಲು ಅವರ ಫ್ರೀ ಹ್ಯಾಂಡ್ ಕೊಟ್ಟರು. ಅದರಿಂದ ಅವ್ರದ್ದು ಪ್ಲ್ಯಾನ್ ಮಾಡಿದರು, ಈ ರೀತಿ ಎಲ್ಲ ಇದು ಮಾಡಿ ಅಟ್ಯಾಕ್ ಮಾಡಿದ್ರು. ಇದಕ್ಕೆ ನಾನು ನಿಜವಾಗಲೂ ನಮ್ಮದು ಏರ್ ಫೋರ್ಸ್ದು ಅವ್ರದ್ದು ಅಪ್ರಿಷಿಯೇಟ್ ನಾವು ಹೇಳ್ತೇನೆ. ಈಗ ಸಾಲಿಯಾನ್ರೆ ಹೇಳಿದ್ದನ್ನು ನಾನು ಕಂಪ್ಲೀಟ್ ಸಪೋರ್ಟ್ ಮಾಡ್ತೇನೆ. ಅಂದರೆ ಅವರು ಅಲ್ಲಿ ಸರ್ವ್ ಮಾಡಿದ್ದಾರೆ. ನಾನು ರಜೌರಿಯಲ್ಲಿ ಒಂದು ಯೂನಿಟ್ ಕಮಾಂಡ್ ಮಾಡಿದ್ದೇನೆ. ಅಲ್ಲಿ ಹೇಗೆ ಪರಿಸ್ಥಿತಿ ಇದೆ ಅಂತ ನಮಗೆ ಗೊತ್ತಿದೆ. ಈಗ ಸಾಧಾರಣ 1989ರಿಂದ ಸಾವಿರಾರು ಜನರು ಸತ್ತಿದ್ದಾರೆ, ಸಾವಿರಾರು ಜನರು. ಈಗ 2016ರಲ್ಲಿ ಅದೇ ಬುರ್ಹಾನ್ ವಾನಿ ಅಂತ ಹೇಳುವ ಟೆರರಿಸ್ಟು, ಅವನನ್ನು ಆರ್ಮಿಯವರು ಅಟ್ಯಾಕ್ ಮಾಡಿದ್ದಕ್ಕೆ ಇಡೀ ಕಾಶ್ಮೀರ ಅವನ ಫ್ಯುನರಲಿಗೆ ಬಂದಿದೆ. ಪ್ರತಿದಿನ ನಮ್ಮ ಸೋಲ್ಜರ್ಸ್, ಕರ್ನಾಟಕದವನಾಗಲಿ ಇವ ಯು ಪಿ ಅವನಾಗಲಿ ಇನ್ನೊಬ್ಬ ಅವನಿಗೆ ಅಲ್ಲಿ ಹೋಗಿ ಸಾಯ್ಬೇಕಂತ ಹೇಳಿಲ್ಲ. ಆದರೆ ಅಲ್ಲಿಯ ಗೌರ್ಮೆಂಟು ಅದನ್ನು ಯಾರನ್ನೂ ಸಪೋರ್ಟ್ ಮಾಡಲಿಲ್ಲ. ಆರ್ಮ್ ಫೋರ್ಸಸ್ ಸ್ಪೆಷಲ್ ಕಾನೂನು ಇದೆ, ಅದನ್ನು ತೆಗಿಬೇಕಂತೇಳಿ ಯಾವಾಗಲೂ ಮಾಡ್ತಾಯಿದ್ರು. ಇವರು ಹೇಳಿದಾಗೆ ಈಗ ಕಲ್ಲು ಹೊಡೆಯೋದು, ಅವರು ಯಾರು ಟೆರರಿಸ್ಟ್ಗಳನ್ನು ಎದುರಿಸಲಿಕ್ಕೆ ಆರ್ಮಿ ಡಿಫೆನ್ಸ್ ಹೋದಾಗ ಅವರೇ ಕಲ್ಲು ಹೊಡೆಯೋದು ಅಲ್ಲಿ ಜನರು, ಅವರನ್ನು ಪ್ರೋತ್ಸಾಹ ಮಾಡೋದು. ಅದೇ ಹುರಿಯತ್ ಅಂತ ಹೇಳೋದು ಸಪ್ರೇಟಿಸ್ಟು. ಅವರಿಗೆ ಮೊನ್ನೆವರೆಗೆ ನಾವು ಸೆಕ್ಯೂರಿಟಿ ಸಹ ಕೊಡ್ತಿತ್ತು. ಈಗ ಈ 40 ಜನ ಸತ್ತಂತ ಸೆಕ್ಯೂರಿಟಿಯನ್ನು ವಿಡ್ರಾ ಮಾಡಿದ್ದಾರೆ, ಪ್ರತ್ಯೇಕವಾದಿಗಳು ಅಂತ ಪರಿಸ್ಥಿತಿ. ಈಗ ಇವನ್ ಚೀಫ್ ಮಿನಿಸ್ಟರ್ ಮಹಬೂಬಾ ಮುಫ್ತಿ ಇರುವಾಗ ನಮಗೆ ಯಾವ ಸಪೋರ್ಟು ಇರಲಿಲ್ಲ. ಅದು ಆರ್ಮಿ ಕಾನ್ವಾಯ್ ಹೋಗುವಾಗ ಯಾವ ಡಿಫೆನ್ಸ್ ವೆಹಿಕಲ್ಸ್, ನಾನ್ ಡಿಫೆನ್ಸ್ ಸಿವಿಲ್ ವೆಹಿಕಲ್ ಅಲ್ಲಿ ಹೋಗಬಾರ್ದು ಅಂತ ಹೇಳಿತ್ತು ಕಾನೂನು. ಅದನ್ನು ಇವಳು ತೆಗೆದು ಹಾಕಿದ್ಲು. ಅದರಿಂದಾಗಿ ಇಂಥ ಒಂದು ವೆಹಿಕಲ್ ಎದುರು ಬರುವ ಸಾಧ್ಯತೆ ಆಯಿತು. ಅದರಿಂದಾಗಿ ಸೆಕ್ಯೂರಿಟಿ ಲೀಕ್ ಆಯಿತು. ಈಗ ಅದರಲ್ಲಿ ಒಂದು ಎಷ್ಟು ಜನ ನಮಗೆ ಹುತಾತ್ಮರಾದರು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿ ಕೆಲಸ ಮಾಡಬೇಕು ಅಂದರೆ ಯಾರಾದರೂ ಪರಿಸ್ಥಿತಿಯಲ್ಲಿ ಕೆಲಸ ಮಾಡಿದವರಿಗೆ ಗೊತ್ತಿದೆ. ನಾವು ಒಂದು ವೆಹಿಕಲ್ ಹೋಗುವಾಗ ನಾವು ಒಬ್ಬ ಅಟ್ಯಾಕ್ ಮಾಡಿ ಅಥವಾ ಒಂದು LED ಬರ್ಸ್ಟ್ ಮಾಡಿ ಒಂದು 10 ಜನ ಸತ್ತೋದ್ರು. ಉಳಿದವ್ರು ಏನು ಮಾಡೋದು? ಅವ್ರು ಹೋಗಿ ಅವರನ್ನು ಸರ್ಚ್ ಮಾಡಿದರೆ ಇಂಟರ್ನ್ಯಾಷನಲ್ ಪೇಪರ್ಗಳಿಗೆ ಬರ್ತವೆ, ಅವರೇ ಎಕ್ಸೆಸ್ ಮಾಡಿದರು ಅಂತೇಳಿ. ಗೌರ್ಮೆಂಟ್ ನಿಮಗೆ ಸಪೋರ್ಟ್ ಮಾಡೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಡಿಫೆನ್ಸಲ್ಲಿ ಕೆಲಸ ಮಾಡಬೇಕಾಗಿತ್ತು. ಆದ್ದರಿಂದ ಈಗ 40 ಜನ ಸತ್ತ ನಂತರ ಈಗ ಇವರು ಹೇಳಿದಾಗೆ ಪ್ರೈಮ್ ಮಿನಿಸ್ಟರ್ ಫ್ರೀ ಹ್ಯಾಂಡ್ ಡಿಫೆನ್ಸಿಗೆ ಕೊಟ್ಟದ್ರಿಂದ ಇಂಥ ಒಂದು ಆ್ಯಕ್ಷನ್ ತಗೊಳ್ಳಿಕ್ಕೆ ಸಾಧ್ಯ ಆಯಿತು. ಡಿಫೆನ್ಸ್ ಯಾವಾಗಲೂ ಇಂಥ ಆ್ಯಕ್ಷನ್ ತಗೊಳ್ಬೇಕಿತ್ತು. ಈಗ ಅಕ್ರಾಸ್ ದಿ ಬಾರ್ಡರ್ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಈ ಟೆರರಿಸ್ಟ್ ಕ್ಯಾಂಪು ಲಾಂಚ್ ಮಾಡ್ತಿದ್ರು ಪ್ರತಿ ವರ್ಷ. ಅವರನ್ನು ನಾವು ಅಟ್ಯಾಕ್ ಮಾಡೋ ಸಾಧ್ಯತೆ ಇಲ್ಲ ಅಂತ ಹೇಳಿಲ್ಲ, ನಮಗೆ ಪರ್ಮಿಷನೇ ಇರಲಿಲ್ಲ. ಹಾಗಾಗಿ ಆ ಕ್ಯಾಂಪ್ಗಳು ಡೆವಲಪ್ ಆಗ್ತಾ ಪ್ರತಿ ವರ್ಷ ಇಂಥ ಒಂದು ಫ್ರೀಡಮ್ ಅನ್ನುವಂಥದ್ದು ಅಷ್ಟರ ಮಟ್ಟಿಗೆ ಆ ಕಾಲದಲ್ಲಿ ಇರಲಿಲ್ಲ ಅನ್ನುವಂಥ ಒಂದು ಕೊರತೆ ಮೊನ್ನೆವರೆಗೂ ಇರಲಿಲ್ಲ ಅನ್ನುವಂಥದ್ದೇ ಒಂದು ಕೊರತೆ. ಈಗ ಅದರಿಂದ ಇದು ಅಟ್ಯಾಕ್ ಮಾಡಿದ್ದಾರೆ. ಅದು ಸಾಧ್ಯತೆ ಮೊದಲು ಇತ್ತು, ಈಗ ಅದು ಮಾಡಿದ್ರಿಂದ ಈಗ ದೇಶದಲ್ಲಿ ಒಂದು ನಮಗೆ ಸ್ವಾಭಿಮಾನ ಹೆಚ್ಚಾಗಿದೆ. ಮೊನ್ನೆ 40 ಜನ ಕೊಂದ ನಂತರ ದೇಶದ ಮಾನಸಿಕ ಪರಿಸ್ಥಿತಿ ತುಂಬ ಕೆಟ್ಟದಿತ್ತು. ಅಂಥ ಸಣ್ಣ ಪಾಕಿಸ್ತಾನ್ ಎಕಾನಮಿಕಲಿ ತುಂಬ ಕೆಳಗಿದ್ರು, ಅವರು ಸಹ ಧೈರ್ಯ ತಗೊಂಡು ನಮ್ಮ ಹತ್ರ ಅಟ್ಯಾಕ್ ಮಾಡಿದ್ದಾರೆ. ಇನ್ನೊಂದು ಅದಕ್ಕೆ ಕಾರಣ ಅಂತ ಹೇಳಿದರೆ ಪಾಕಿಸ್ತಾನದಲ್ಲಿ ನಾನು ಆಗ ಹೇಳಿದಾಗೆ 2 ವಾರದಲ್ಲಿ ಅವರಿಗೆ ತುಂಬ ಮಾನಸಿಕವಾಗಿ ನೋವಾದುದರಿಂದ ಆ ಡಿಫೆನ್ಸ್ ಫೋರ್ಸಸ್ ಅಲ್ಲಿಯ ಗೌರ್ಮೆಂಟನ್ನು ಕಂಟ್ರೋಲ್ ಮಾಡ್ತದೆ. ಸರಿ, ಇದರ ವಿಷಯವಾಗಿ ನಾವು ಚರ್ಚೆಯನ್ನು ಮುಂದುವರಿಸೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮವನ್ನು ತಗೊಳ್ಳೋಣ. ವೀಕ್ಷಕರೇ, ಈಗಾಗಲೇ ನಾವು ಮಾತನಾಡ್ತಾ ಇದ್ವಿ ಸೈನಿಕರಿಗೆ ಹಿಂದಿನ ಕಾಲದಲ್ಲಿ ಅಲ್ಲಿದ್ದಂತಹ ಕೆಲವು ಲಿಬರಲ್ ಪವರ್ಸ್ ಅನ್ನುವಂಥದ್ದು ಏನಿತ್ತು ಅಷ್ಟರ ಮಟ್ಟಿಗೆ ಸೀಮಿತವಾಗಿರಲಿಲ್ಲ. ಆದರೆ ಈಗಿನ ಮೊನ್ನೆ ಒಂದು ದಾಳಿ ನಡೆದ ಬಳಿಕ ಅವರಿಗೆ ಕೊಟ್ಟಿರುವಂತಹ ಕೆಲವು ಪವರ್ಸ್, ಇದರ ಕುರಿತಾಗಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಇದರ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ನೀಡ್ತೀವಿ ಒಂದು ಸಣ್ಣ ವಿರಾಮದ ಬಳಿಕ.
ಎಸ್ ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ಸಲಾಂ ಯೋಧರೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಈಗಾಗಲೇ ನಮ್ಮ ಅತಿಥಿಗಳೊಂದಿಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ, ಅದನ್ನು ಮುಂದುವರಿಸೋಣ. ಸರ್, ಈಗಾಗಲೇ ನೀವು ಹೇಳ್ತಾ ಇದ್ರಿ, ಏನು ಒಂದು ಈಗ ಯೋಧರಿಗೆ ಕೊಟ್ಟಂಥ ಸ್ವಾತಂತ್ರ್ಯ, ಬಹುಶಃ ಅದರ ಪ್ರತೀಕವೇ ಇವತ್ತು ನಡೆದಂತಹ ದಾಳಿ ಆಗಿರ್ಬೋದು. ಸೊ ನಿಮ್ಮ ಪ್ರಕಾರ ಈ ಒಂದು ಸ್ವಾತಂತ್ರ್ಯ ಅನ್ನುವಂಥದ್ದು ಆ ಯೋಧರಿಗೆ ಎಷ್ಟರ ಮಟ್ಟಿಗೆ ಕೊಡಬೇಕಾಗುತ್ತೆ, ಅವ್ರು ಕೆಲವು ಆ್ಯಕ್ಷನ್ಸನ್ನು ತಗೋಬೇಕಾದ್ರೆ ನಿಮ್ಮ ಅನುಭವದ ಪ್ರಕಾರ? ಈಗ ಈ ವಿಷಯದಲ್ಲಿ ತುಂಬ ಚರ್ಚೆ ಆಗಿದೆ, ತುಂಬ ಒಪೋಸಿಷನ್ಸ ಇದೆ. ಲೋಕಲ್ ಒಪೋಸಿಷನು ಅಂದರೆ ಯೋಧರಿಗೆ ನೀವು ಸ್ವತಂತ್ರ ಕೊಟ್ಟಿದ್ದೀರಿ, ಅದನ್ನು ಮಿಸ್ಯೂಸ್ ಮಾಡ್ತಾರೆ, ದುರುಪಯೋಗ ಮಾಡ್ತಾರೆ ಎಂದು ಹೇಳಿ. ಆದರೆ ನಾನು ಈ ವಿರಾಮದ ಮೊದಲು ಹೇಳಿದ ಹಾಗೆ, ಈಗ ಯೋಧರು ಅವರ ಕೆಲಸಕ್ಕೆ ಹೋಗ್ತಾರೆ. ಅಲ್ಲಿ ಯೋಧರು ಅವರನ್ನು ಹೊಡೀಲಿಕ್ಕೆ, ಅವರಿಗೆ ಉಪದ್ರ ಕೊಡಲಿಕ್ಕೆ ಹೋಗೋದಲ್ಲ. ಈಗ ಕರ್ನಾಟಕದ ಒಬ್ಬ ಯೋಧ ಅಲ್ಲಿ ಡಿಪ್ಲಾಯ್ ಆಗಿದ್ದಾನೆ, ಅವನಿಗೆ ಡ್ಯೂಟಿ ಇದೆ ಅಲ್ಲಿಗೆ ಸಪೋರ್ಟ್ ಮಾಡಲಿಕ್ಕೆ. ಕೆಲವು ವರ್ಷದ ಹಿಂದೆ ಕಾಶ್ಮೀರದಲ್ಲಿ ದೊಡ್ಡ ಫ್ಲಡ್ ಬಂದಿತ್ತು, ರಾತ್ರಿ ಹಗಲೆನ್ನದೆ ಈ ನಮ್ಮ ಯೋಧರು ಅವರು ಸಪೋರ್ಟ್ ಮಾಡಿದ್ದಾರೆ. ಇಲ್ಲದ್ರೆ ಅವರಿಗೆ ಬಹಳ ಕಷ್ಟ ಆಗುತ್ತಿತ್ತು. ಈಗ ನಮ್ಮ ಯೋಧರುಗಳು ಅಲ್ಲಿ ಇಲ್ದಿದ್ರೆ ನಾಳೆ ಈ ಟೆರರಿಸ್ಟ್ಗಳು ಬಂದು ಅರ್ಧ ಕಾಶ್ಮೀರ ತೆಗೆದುಕೊಂಡು ಹೋಗ್ತಾರೆ. ಅರ್ಧ ಮೊದಲು ಸ್ವತಂತ್ರ ಟೈಮ್ನಲ್ಲೇ ಹೋಗಿದೆ. ಅವರಿಗೆ ಸ್ವತಂತ್ರ, ಅವರ ಜೀವ ರಕ್ಷಣೆ ಮತ್ತು ದೇಶದ ರಕ್ಷಣೆಗಾಗಿ ಅವರು ಮಾಡುವ ಕೆಲಸ ನೋಡಲಿಕ್ಕೆ ಅಷ್ಟೇ ಕೊಟ್ಟರೆ ಸಾಕು. ಅದನ್ನು ಏನು ಮಿಸ್ಯೂಸ್ ಮಾಡ್ತಾರೆ ಅಂತ ನಾನು ನಂಬೋದಿಲ್ಲ. ಅಂದರೆ ಆರ್ಮಿ ಅಂತ ಡಿಸಿಪ್ಲಿನ್ ದೇಶದಲ್ಲಿ ಮತ್ತು ಯಾವ ಆರ್ಗನೈಜೇಷನ್ ಇರಲಿಕ್ಕೆ ಸಾಧ್ಯ ಇಲ್ಲ. ಆರ್ಮಿಯಲ್ಲಿ ಯಾವ ಭೇದವೂ ಇಲ್ಲ, ಜಾತಿ ಮತ ಪಂಥ ಯಾವ ಭೇದವೂ ಇಲ್ಲ, ಎಲ್ಲರೂ ಬ್ರದರ್ಸ್ಗಳಾಗಿ. ಮತ್ತು ನೋಡಿ, ಈಗ ಸಣ್ಣ ಸಣ್ಣ ಪ್ರಾಯದವರು ಈ 40 ಜನ ಕೊಂದ ನಂತರ 2 ದಿವಸ ನಂತರ 4 ಜನ ಇನ್ನೂ ಸತ್ತೋದು. ಅದರಲ್ಲಿ ಒಬ್ಬ ಯಂಗ್ ಮೇಜರ್ ಸಹ ಇದ್ದ, ನನ್ನ ಒಬ್ಬ ಫ್ರೆಂಡಿನ ಮಗ. ಅವ 2 ದಿವಸದ ಮೊದಲು ಒಬ್ಬ ಮೇಜರ್ ಬೆಸ್ಟ್ ಆ್ಯಂಡ್ ಪಾರ್ಟಿ ಸತ್ತೋದು. ಅಷ್ಟು ಸಣ್ಣ ಸಣ್ಣ ಪ್ರಾಯದಲ್ಲಿ ಹೆಂಡತಿ ಮಕ್ಕಳನ್ನು, ಕೆಲವರು ಮದುವೆ ಆದವರು, ಸಣ್ಣ ಮಗು ಇದ್ದವರು ಅಲ್ಲಿ ಹೋಗಿ ಸಾಯ್ತಾರೆ. ಯಾಕೆ ಸಾಯ್ತಾರೆ? ಅದನ್ನು ಯಾರೂ ಕನ್ಸಿಡರ್ ಮಾಡೋದಿಲ್ಲ. ಈ ಸ್ಪೆಷಲ್ ಪವರ್ ಮಿಸ್ಯೂಸ್ ಆಗೋದಿಲ್ಲ ಅಂತೇಳಿ ನನ್ನ ಖಂಡಿತ ಭಾವನೆ. ಆ ಸ್ಪೆಷಲ್ ಪವರ್ ಇಲ್ಲದಿದ್ದರೆ ಅವರಿಗೆ ಒಂದು ಸ್ಟೆಪ್ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಟೆರರಿಸ್ಟ್ಗಳು ಬಂದು ನಾಳೆ ಕಾಶ್ಮೀರದಲ್ಲಿ ತುಂಬ ಇದು ಮಾಡುವ ಸಾಧ್ಯತೆ ಇದೆ. ಬಹಳಷ್ಟು ಒಂದು ಒಳ್ಳೆ ಪವರ್ ಅನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಪ್ರತಿ ಬಾರಿ ಇಂಥ ಘಟನೆಗಳು ನಡೆದ ಮೇಲೆ ನಾವು ಎಚ್ಚೆತ್ತುಕೊಳ್ಳುವಂಥದ್ದು, ಅಷ್ಟರವರೆಗೆ ಎಲ್ಲ ರೀತಿಯ ಯೋಧರು ತಮ್ಮ ಪ್ರಾಣ ತ್ಯಾಗವನ್ನ ಮಾಡಿರ್ತಾರೆ. ಸೊ ಬಹುಶಃ ಇದರ ಕುರಿತಾಗಿ ಕೂಡ ದಿನನಿತ್ಯ ಪ್ರಾಣ ಹೋಗ್ತಾ ಇದ್ದಾರೆ. ಈಗ ನೋಡಿ, ಮೊನ್ನೆ ಇದಾಯಿತು, ಈಗ ಒಂದು ಆರ್ಡರ್ ಬಂದಿದೆ ಸೆಂಟ್ರಲ್ ಗೌರ್ಮೆಂಟ್ನಿಂದ. ಅಂದರೆ ಈಗ ಕನ್ವಾಯ್ ಬಂದ್ ಮಾಡಿದರು, ಇನ್ನು ಜಮ್ಮುನಿಂದ ಡೈರೆಕ್ಟ್ ಶ್ರೀನಗರ್ಗೆ ಫ್ಲೈಟ್ ಕೊಡ್ತಾರಂತ. ಇದೆಲ್ಲ ಫೆಸಿಲಿಟಿ ಗೌರ್ಮೆಂಟ್ ಹತ್ರ ಕೊಡಲಿಕ್ಕೆ ಆಗ್ತದೆ, ಆದರೆ ಇಷ್ಟರವರೆಗೆ ಕಾಯ್ತಿದ್ರು. ನೋಡಿ, ಅದು ಮೇನ್ ಪಾಯಿಂಟ್. ಏನಾದರೂ ಇನ್ಸಿಡೆಂಟ್ ಆದರೆ ಅದಾದ ಮೇಲೆ ಯಾವುದಾದ್ರೂ ಆ್ಯಕ್ಷನ್ ತಗೊಳ್ತಾರೆ. ಈಗ ನೋಡಿ, ಇಷ್ಟರವರೆಗೆ ಇದು 40-70 ಗಾಡಿ ಹೋಗಿತ್ತು. ಒಂದು ವೇಳೆ ಅಲ್ಲಿ ಇದು ಐಸ್ ಎಲ್ಲ ಮಂಜು ಬಿದ್ದರೆ ರೋಡ್ ಎಲ್ಲ ಬ್ಲಾಕ್ ಆಗ್ತದೆ, ಗಾಡಿ ಎಲ್ಲ ಇಲ್ಲಿ ಸ್ಟಕ್ ಆಗ್ತದೆ. ಜನ ಎಲ್ಲ, ನಮ್ಮದು ಟ್ರಾನ್ಸಿಟ್ ಕ್ಯಾಂಪ್ ಉಂಟು, ಎಲ್ಲ ಸ್ಟೇ ಅಲ್ಲಿ ಆಗ್ತಾರೆ. ಮತ್ತು ಒಂದೇ ಸಾಮಾನ್ಯ ಎಲ್ಲ ಡ್ಯೂಟಿಗೆ ಹೋಗಬೇಕು. ಯಾಕಂದರೆ ಅಲ್ಲಿ ನಮ್ಮದು ಒಂದು 10-20 ಜನ ಅಲ್ಲಿ ಸ್ಟೇ ಇಲ್ಲಿ ಕ್ಯಾಂಪಲ್ಲಿ ಆದರೆ ಅವರಿಗೆ ಮತ್ತೊಂದು ಪಾರ್ಟಿ ರಜೆಗೆ ಸಹ ಬರಬೇಕು. ಅವರು ಇಲ್ಲಿ ತುಂಬ ಡಿಲೇ ಆದರೆ ಎಲ್ಲ ರೊಟೇಷನ್ ಆಗಿ ರಜೆಗೆ ಬರಬೇಕು. ಅದಕ್ಕಾಗಿ ಒಟ್ಟಿಗೆ ಕಳಿಸಿಬಿಡ್ತಾರೆ. ಸೊ ಆ ಮೂಮೆಂಟಲ್ಲಿ ಇವರು ಅನ್ಎಕ್ಸ್ಪೆಕ್ಟೆಡ್ ಇದು. ಮತ್ತು ಕೆಲವರು ಇದರ ಬಗ್ಗೆನೇ ಚರ್ಚೆ ಮಾಡಿದ್ರು, ಇವರದಲ್ಲಿ ಸೆಕ್ಯೂರಿಟಿ ಇರಲಿಲ್ವ, ಯಾವ ರೀತಿ ಅದು ಗಾಡಿ ಎಂಟ್ರಿ ಆಯ್ತು ಅಂತ. ನಾನೊಂದು ಅದಕ್ಕೆ ಸಣ್ಣ ಒಂದು ಉದಾಹರಣೆ ಕೊಡಲಿಕ್ಕೆ ಬಯಸ್ತೇನೆ ಈ ಮೀಡಿಯಾದಲ್ಲಿ. ನೋಡಿ, ನಾವು ಸಪೋಸ್ ನೀವು ಮಣಿಪಾಲ ಟು ಉಡುಪಿ ಇಷ್ಟು 6 ಕಿಲೋಮೀಟ್ರ್ ಉಂಟು. 6 ಕಿಲೋಮೀಟ್ರ್ ಇದ್ದರೆ ಇಲ್ಲಿ ಒಂದು ನೀವು ಹೈವೇಯಲ್ಲಿ ಎಷ್ಟು ಮಂದಿಯ ಡಿಪ್ಲಾಯ್ಮೆಂಟ್ ಮಾಡ್ಬೋದು ನೀವು ಲೆಕ್ಕ ಹಾಕಿ. ಒಂದು ಪ್ರೊಟೆಕ್ಷನ್ ಕೊಡಲಿಕ್ಕೆ, ರೋಡ್ ಪ್ರೊಟೆಕ್ಷನ್, ನಮ್ಮದು ವೆಹಿಕಲ್ ಹೋಗ್ತದೆ ಅದಕ್ಕೆ, ಮತ್ತು ಪಬ್ಲಿಕ್ದು ಟೋಟಲ್ ಹೈವೇಯಲ್ಲಿ ಆಲ್ ಓವರ್ ಎಲ್ಲ ಗಾಡಿ ಹೋಗ್ತದೆ. ಅದರಲ್ಲಿ ನಮ್ಮದು ಫೋರ್ಸ್ ಡಿಪ್ಲಾಯ್ಮೆಂಟ್ ಎಷ್ಟು ಆಗ್ಬೋದು? ಏನೋ ಒಂದು 10 ಇರ್ಬೋದು. ಈಗ ಈ ಉಡುಪಿ ಟು ಮಣಿಪಾಲಿಗೆ 2 ಸೈಡ್ನಿಂದ 2 ದಿಕ್ಕಿನಿಂದ ಲಿಂಕ್ ರೋಡ್ ಎಷ್ಟುಂಟು? ತುಂಬ ಲಿಂಕ್ ರೋಡ್ ಉಂಟು. ಈಗ ನಮ್ಮದು ಒಂದು ಸಪೋಸ್ ಮಣಿಪಾಲದಲ್ಲಿ ಚೆಕ್ ಪೋಸ್ಟ್ ಹಾಕಿದ್ರು, ಉಡುಪಿಯನ್ನು ಚೆಕ್ ಪೋಸ್ಟ್ ಹಾಕಿದ್ರು. ಇಲ್ಲದ್ರೆ ನಾವು 2-2 ಕಿಲೋಮೀಟರ್ಗೆ ಒಂದೊಂದು ಚೆಕ್ ಪೋಸ್ಟ್ ಹಾಕಿದರೆ ಜನ ಮತ್ತೆ ಬೊಬ್ಬೆ ಹೊಡೆಯಲಿಕ್ಕೆ ಆಗ್ತಾರೆ. ನಮ್ಮನ್ನು ಇಷ್ಟು ಅರೇಂಜ್ಮೆಂಟ್ ಮಾಡ್ತಾರೆ, ಚೆಕಿಂಗ್ ಮಾಡಿ ನಾವು ಯಾವ ರೀತಿ ನಮ್ಮದು ಪ್ಲೇಸ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ನಮಗೆ ಟೈಮಲ್ಲಿ ಮುಟ್ಟಬೇಕು, ನಾವು ಈ ರೀತಿ ಇದ್ದೇವೆ ಅಂತ ತುಂಬ ಬೊಬ್ಬೆ ಹೊಡಿತಾರೆ. ಅದಕ್ಕೆ ತುಂಬ ಇದಾಗ್ತದೆ, ಅರೇಂಜ್ಮೆಂಟ್ ಆಗ್ತದೆ. ಅದಕ್ಕೆ ಒಂದು ಅಟ್ಲೀಸ್ಟ್ ಅದು 3 ಕಿಲೋಮೀಟರ್ ಇಟ್ಟರು 2 ಚೆಕ್ ಪೋಸ್ಟ್ ಮಧ್ಯದಲ್ಲಿ ಎಷ್ಟು ಲಿಂಕ್ ರೋಡ್ ಇರ್ತದೆ, ಅದರಲ್ಲಿ ಎಂಟ್ರಿ ಆಗಿರ್ಬೋದು ಅವರು, ಹೌದಲ್ವಾ? ಅವರು ಲಿಂಕ್ ಆಗ್ತಾರೆ, ಅದರಿಂದ ಹೈವೇಗೆ ಕನೆಕ್ಟ್ ಆಗಿ ಅದರಿಂದ ಬಂದು ಹೊಡೆಯಬಹುದು. ಆದರೆ ಜನ ಅದನ್ನು ಅಭಿಪ್ರಾಯ ಮಾಡ್ತಾರೆ, ಅವ್ರಿಗೆ ಅದು ಹೆಂಗೆ ಅವ್ರು ಎಂಟ್ರಿ ಆದರೂ ಇಷ್ಟು ಡಿಪ್ಲಾಯ್ಮೆಂಟ್, ಇಷ್ಟು ಸೆಕ್ಯೂರಿಟಿ ಇರಬೇಕಾದ್ರೆ ಇಷ್ಟು ಸ್ಟ್ರೆಂತ್ ಅಲ್ಲೆಲ್ಲ ಎಲ್ಲ ಡಿಪಾರ್ಟ್ಮೆಂಟು. ಆದರೆ ನನ್ನ ಲೆಕ್ಕ ಪ್ರಕಾರ ಆದರೆ ಅದು ಆ್ಯಕ್ಚುಲಿ ಆ ರೀತಿ ಆಗಲಿಕ್ಕೆ ಸಾಧ್ಯ ಇರ್ಬೋದು. ಅಲ್ಲಿ ಇದರಲ್ಲಿ ಒಂದು ಪಾಯಿಂಟ್ ಇದೆ. ಮೊದಲು
ಆರ್ಮಿ ಕಾನ್ವಾಯ್ ಹೋಗೋ ಟೈಮ್ನಲ್ಲಿ ಯಾವ ಸಿವಿಲಿಯನ್ ವೆಹಿಕಲ್ ಅಲೌಡ್ ಇರಲಿಲ್ಲ. ಇಲ್ಲ, ಎಲ್ಲ ಬಂದ್ ಮತ್ತೆ ಚೆಕ್ ಪಾಯಿಂಟ್ಸ್ ಮಾಡಿಟ್ಟಿದ್ರು. ಆದರೆ ಮೆಹಬೂಬಾ ಮುಫ್ತಿ ಇರುವ ಟೈಮ್ನಲ್ಲಿ ಒಬ್ಬ ಪೊಲಿಟಿಷಿಯನ್ ಅವ ಪಾಸ್ ಆಗಿ ಉಲ್ಟಾ 2 ಚೆಕ್ ಪೋಸ್ಟಲ್ಲಿ ನಿಲ್ಲಿಲ್ಲ, ಹೊಡೆದುಕೊಂಡು ಹೋದ. 3ನೇ ಚೆಕ್ ಪೋಸ್ಟ್ನಲ್ಲಿ ಅವನನ್ನು ನಿಲ್ಲಿಸಿ ಜವಾನ್, ಇದು ಆದ ಕತೆ, ಅವ ನಿಲ್ಲಿಲ್ಲ, ಅವ ಜವಾನ್ ಹೊಡೆದ. ಆ ಜವಾನನ್ನು ಹಿಡಿದು ತಿಹಾರ್ ಜೈಲಿನಲ್ಲಿ ಹಾಕಿದ್ದಾರೆ. ಈಗ ಅಂಥದ್ದೊಂದು ಪರಿಸ್ಥಿತಿ ಬಂದರೆ ಮತ್ತು ಮೆಹಬೂಬಾ ಮುಫ್ತಿ ಅದನ್ನು ತೆಗೆಸಿ ಹಾಕಿದರು. ಇಂಥ ಚೆಕ್ ಪೋಸ್ಟ್ ಇದ್ದಿದ್ದರೆ ಇಂಥದ್ದು ಆಗುವ ಸಾಧ್ಯತೆ ಕಡಿಮೆ ಇತ್ತು. ಈಗ ಚೆಕ್ ಪೋಸ್ಟ್ ಇಲ್ಲ, ಅವ ಬಂದು ಕಾನ್ವಾಯ್ ಬರುವಂಥದ್ದು ಗೊತ್ತಿದೆ. 78 ವೆಹಿಕಲ್ ಬರ್ತಾಯಿತ್ತು, ಎದುರು ಬಂದು ನಿಂತ ಆ ಎಕ್ಸ್ಪ್ಲೋಸಿವ್ ತಗೊಂಡು ಈ ಒಂದು ಪರಿಸ್ಥಿತಿ ಆಗಲಿಕ್ಕೆ ಕಾರಣ ಆಯಿತು. ಆದರೆ ಯಾರೂ ಪೊಲಿಟಿಷಿಯನ್ಸನ್ನು ಅಕೌಂಟೇಬಲ್ ಮಾಡೋದಿಲ್ಲ. ಡಿಫೆನ್ಸನ್ನೇ ಕೇಳ್ತಾರೆ, ನೀವು ಏನು ಮಾಡಿದ್ರಿ, ನಿಮ್ಮ ಇಂಟೆಲಿಜೆನ್ಸ್ ಎಲ್ಲಿ ಹೋಯಿತು, ಎಷ್ಟು ಮಾಡಿದರು. ಯಾರಿಗೂ ಜೀವ ಕೊಡಲಿಕ್ಕೆ ಮನಸ್ಸಿಲ್ಲ. ನಾವು ಡಿಫೆನ್ಸ್ನಲ್ಲಿ ನಮ್ಮ ಎಲ್ಲರೂ ಅಣ್ಣ ತಮ್ಮಂದಿರ ಹಾಗಿರ್ತೇವೆ, ಯಾರ ಜೀವ ಹೋದರೂ ನಮಗೆ ಮನೆಯವರ ಹೋದಾಗೆ. ಆದರೆ ಪೊಲಿಟಿಷಿಯನ್ ಅಂಥ ಒಂದು ಪರಿಸ್ಥಿತಿಯನ್ನು ಅರ್ಥವೇ ಮಾಡೋದಿಲ್ಲ. ಆ ಪರಿಸ್ಥಿತಿಯನ್ನು ತಂದದ್ದು ಪೊಲಿಟಿಷಿಯನ್. ಅಂಥ ಪರಿಸ್ಥಿತಿಯಿಂದಾಗಿ ಈಗ ಇಷ್ಟು ಜನ ಸಾಯಬೇಕಾಯಿತು. ಎಸ್ ಸರ್, ಈಗಾಗಲೇ ನೀವು ಹೇಳ್ತಾ ಇದ್ದ ಹಾಗೆ, ಸೊ ಎಲ್ಲೋ ಒಂದು ಕಡೆ ನೀವು ಹೇಳಿದ ಹಾಗೆ ಆ ಒಂದು ಚೆಕ್ ಪೋಸ್ಟ್ ವಿಷಯದಲ್ಲಿ ಕೆಲವು ತೊಂದರೆಗಳಾಗಿ ಈ ಒಂದು ದಾಳಿ ನಡೆದಿರುವಂಥದ್ದು ಬಹುಶಃ ಅದು ಆಗಿರ್ಬೋದು. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈಗ ಎಲ್ಲೋ ಒಂದು ಕಡೆ ನೋಡ್ತಾ ಹೋದಾಗ ಒಳಗಿನವರ ಸಹಾಯ ಇಲ್ಲದೆ ಹೊರಗಿನವರಿಗೆ ಯಾವ ರೀತಿಯ ಒಂದು ದಾಳಿಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾಶ್ಮೀರದಲ್ಲಿ ಕೆಲವು ಯುವಕರು ಇರುವಂಥದ್ದು ಕಲ್ಲು ತೂರಾಟವನ್ನು ನಡೆಸ್ತಿದ್ರು. ಇದೆಲ್ಲ ನೀವನ್ನ ಹೇಳಿದಾಗ ಎಲ್ಲೋ ಒಂದು ಕಡೆ ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸಿದಾಗ ಯಾಕಾಗಿ ನಾವು ಕಲ್ಲು ತೂರಾಟವನ್ನು ನಡೆಸ್ತಾ ಇದ್ದೇವೆ, ಇದಕ್ಕೂ ಕೂಡ ಅವರ ಹತ್ರ ಸ್ಪಷ್ಟ ಕಾರಣ ಇರಲಿಲ್ಲ. ಸೊ ಎಲ್ಲೋ ಒಂದು ಕಡೆ ಒಂದು ಮೌಲ್ಡ್ ಮಾಡಿ ಅವರನ್ನ ಈ ರೀತಿ ಮಾಡಬೇಕು ಅಂತ ಬ್ರೈನ್ ವಾಶ್ ಮಾಡಿ ಕಳಿಸಿರುವಂಥದ್ದು. ನಾನು ಇದಕ್ಕೆ ಒಂದು ಸಣ್ಣ ಉತ್ತರ ಕೊಡ್ತೇನೆ. ನಾನು ರಜೋರಿಯಲ್ಲಿ, ಇದು JNKಯಲ್ಲಿ ಒಂದು ಯೂನಿಟ್ ಕಮಾಂಡ್ ಮಾಡ್ತಿದ್ದೆ. ನಮ್ಮಲ್ಲಿ ಕೆಲಸ ಮಾಡಲಿಕ್ಕೆ ಲೇಬರರ್ಸು ಲೋಕಲ್ಸ್ ಬರ್ತಿದ್ರು. ಆ ಲೋಕಲ್ಸು ಭಾಳ ಒಳ್ಳೆ ಕೆಲಸ ಮಾಡ್ತಿದ್ರು. ಮುದುಕರು ಹೋಗಪ್ಪ ರಾತ್ರಿ ಆಯಿತು ಹೋಗು ಅಂತೇಳಿ ಹೊರಗೂ ಕೆಲಸ ಮಾಡ್ತಿದ್ರು. ಒಬ್ಬ ಅಂಥ ಮುದುಕನ ಮಗ ಟೆರರಿಸ್ಟ್ ಆದ. ಆ ಮುದುಕ ಬಂದು ನನ್ನ ಹತ್ರ ಮರ್ಕಿ ಹೇಳ್ತಿದ್ದ. ಕಾರಣ ಅಂದರೆ ಅವರು ಆಫರ್ ಮಾಡ್ತಾರೆ, ಒಂದು 5,000 ರೂಪಾಯಿ ಆ ಟೈಮ್ನಲ್ಲಿ ಕೊಡ್ತೇನೆ ಅಂತ ಹೇಳಿದರೆ ಅವ ಅತ್ಲಾಗ ಹೋದ, ನಿಮ್ಗೆ ಸಂಬಳ ಕೊಟ್ಟ ಹಾಗೆ. ಒಮ್ಮೆ ಅವ ಟೆರರಿಸ್ಟ್ ಆದರೆ ಅವನ ಜೀವ ಬಹಳ ಕಷ್ಟ. ಇಲ್ಲಿ ಬಂದರೆ ನಮ್ಮ ಅವರು ಸೆಕ್ಯೂರಿಟಿಯವ್ರು ಹೊಡೆಯೋ ಚಾನ್ಸ್ ಇದೆ, ಅಲ್ಲಿಂದ ಹೋಗ್ತೇನೆ ಅಂತ ಹೇಳಿದ್ರೆ ಅವ್ರು ಹೊಡೆಯೋ ಚಾನ್ಸ್ ಇದೆ, ಎಲ್ಲರಿಗೂ ಹ್ಯಾರಾಸ್ಮೆಂಟ್ ಆಗ್ತದೆ. ಅಂಥ ಒಂದು ಕಾರಣಗಳಿಂದ ಎಷ್ಟೋ ಜನ ಈಗ ಕಲ್ಲು ಹೊಡೆಯುವವರಿಗೂ ಸಹ ಧರ್ಮಕ್ಕೆ ಕಲ್ಲು ಹೊಡಿಲಿಲ್ಲ. ಅಲ್ಲಿ ಪರಿಸ್ಥಿತಿ ಅಷ್ಟು ಒಳ್ಳೆಯದಿಲ್ಲ. ಕಾಶ್ಮೀರದಲ್ಲಿ ಕೆಲಸಗಳಿಲ್ಲ, ಬಡವರಿದ್ದಾರೆ, ಹೆಚ್ಚಾಗಿ ಮುಸ್ಲಿಮರು ಭಾಳ ಬಡ ಸ್ಥಿತಿಯಲ್ಲಿ. ಅವರಿಗೆ ಒಂದು 500 ರೂಪಾಯಿ ಕೊಡ್ತೇನೆ ಕಲ್ಲು ಹೊಡಿತು ಅಂತ ಅವರು ಕಲ್ಲು ಹೊಡೆದಿದ್ದಾರೆ. ಕಾರಣ ಅಂತೇಳಿಲ್ಲ, ಆರ್ಮಿಯ ಸೆಕ್ಯೂರಿಟಿ ಪರ್ಸನ್ನ ಮೇಲೆ ಏನು ಹೆಚ್ಚು ಸಿಟ್ಟು ಅಂಥೇಳಿ ಬೇಕಂತೇಳಿ ಸಣ್ಣ ಸಣ್ಣ ಮಕ್ಕಳು 5-7 ವರ್ಷದವರು ಕಲ್ಲು ಹೊಡಿತಾರೆ. ಅಂಥ ಒಂದು ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡಿದ್ದು. ಅದಕ್ಕೆ ಈ ಸಪರೇಟಿಸ್ಟು ಅವರಿಗೆ ದುಡ್ಡು ಹೊರಗಿಂದ ಸಹ ಬರ್ತದೆ ಸಪೋರ್ಟ್ ಆಗಿ, ಅವರು ಎಂಕರೇಜ್ ಮಾಡಿ ಇಂಥ ಒಂದು ಕಲ್ಲು ಹೊಡೆಯುವ ಪರಿಸ್ಥಿತಿ ಬಂದಿದೆ. ಕಲ್ಲು ಹೊಡೆಯುವ ಪರಿಸ್ಥಿತಿ ಇನ್ನೂ ಹೆಚ್ಚಾಗಿ ಈಗ ಸೂಸೈಡ್ ಬಾಂಬ್ ಮೊನ್ನೆ ಮಾಡಿದ 22 ವರ್ಷದ ಅವನ ತಂದೆಗೆ ಹೇಳಿದರೆ ಅವನಿಗೆ ಗೊತ್ತಿಲ್ಲ ಸರ್, 1 ವರ್ಷ ಆಯಿತು ಅವ ಮನೆಯಿಂದ ಹೋದ, ಕೆಲಸ ಏನಿರಲಿಲ್ಲ ಅವನಿಗೆ, ಅವ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದ. ಅಂಥ ಪರಿಸ್ಥಿತಿ. ಅವರಿಗೆ ಯಾರಾದರೂ ಎಂಕರೇಜ್ ಮಾಡಿ, ಇಲ್ಲಿ ಹುರಿಯತೋ ಬೇರೆ ಸಪರೇಟಿಸ್ಟ್ ಎಂಕರೇಜ್ ಮಾಡಿ ಅವರನ್ನು ಹಾಗೆ ಬೆಳೆಸಿದ್ದಾರೆ. ಈ ಸಂಖ್ಯೆ ಜಾಸ್ತಿ ಆಗಿದೆ, ಮೊದಲು ಇರಲಿಲ್ಲ. ಮೊದಲು ಪರಿಸ್ಥಿತಿ ಅವರು ಹೇಳಿದಾಗೆ ಫ್ರೀ ಹೋಗ್ತಿದ್ರು, ಯಾರು ಟೂರಿಸ್ಟ್ ಹೋಗ್ತಿದ್ರು. ಈಗ ಇಂಥ ಒಂದು ಹುಡುಗರು ಜಿಹಾದಿ ಅಂತೇಳಿ ಸೂಸೈಡ್ ಬಾಂಬರ್ ಆಗುವ ಪರಿಸ್ಥಿತಿಗೆ ಬಂದಿದ್ದಾರೆ. ಅದು ಬಹಳ ಕೆಟ್ಟ ವಿಷಯ. ಅದನ್ನು ಸ್ಟಾಪ್ ಮಾಡಬೇಕು. ಅಲ್ಲಿಯೇ ನಾವು ಆರ್ಮಿಯವರು ಸಹ ಬಹಳ ರೆಸ್ಟ್ರಿಕ್ಟ್ ಮಾಡ್ತೇವೆ. ಅವರು ನಮ್ಮವರು, ನಮಗೆ ಟ್ರೈನಿಂಗ್ ನಮ್ಮ ಹುಡುಗರಿಗೆ ಜವಾನ್ಸ್ಗಳಿಗೆ ಹೇಳ್ತೇವೆ, ಅವರು ಹೊರಗಿನವರು. ನಾವು ಪಾಕಿಸ್ತಾನಿಗಳಾದರೂ ಹೊಡಿಬೋದು, ಆದರೆ ನಮ್ಮವರಿಗೆ ನಮಗೆ ಅಷ್ಟೇ ಸುಲಭದಲ್ಲಿ ಹೊಡಿಲಿಕ್ಕೆ ಆಗೋದಿಲ್ಲ. ಇಷ್ಟವರೆಗೆ ನಮ್ಮ ರಿಸ್ಟ್ರೈನ್ ಅಂತ ಹೇಳಿದರೆ ಎಷ್ಟು ಮಾಡೋದು, ಕಲ್ಲು ಹೊಡೆದು ನಾವು ಬಾಂಬ್ ಇದು ಗುಂಡು ಹೊಡಿತಿರಲಿಲ್ಲ ಅವರಿಗೆ. ಅದಕ್ಕೆ ಎಷ್ಟೋ ಸುಧಾರಣೆ ಮಾಡ್ತಿದ್ವಿ. ಆದರೆ ನಮ್ಮವರೇ ಸೂಸೈಡ್ ಬಾಂಬ್ ಆಗಿದ್ದಾರೆ, ನಮ್ಮವರೇ ಜಿಹಾದಿಗಳಾಗಿದ್ದಾರೆ. ಅದು ಬಹಳ ಒಂದು ಬೇಸರದ ವಿಷಯ. ನಮ್ಮ ಹುಡುಗರು ಅಂದರೆ ನಾವು ಕಾಶ್ಮೀರ ನಮ್ಮ ದೇಶದ ಪಾರ್ಟ್ ಅಂತ ಇಟ್ಟಿರುವಾಗ ನಮ್ಮವರೇ ಬೇರೆಯವರಾದ್ರೆ ಹೇಗೆ? ವಿಷಯ ಅಂದ್ರೆ ಲ್ಯಾಕ್ ಆಫ್ ಎಜುಕೇಶನ್ ಅನ್ನುವಂಥದ್ದೇ ಇಲ್ಲ, ಸರಿಯಾದ ಎಜುಕೇಶನ್ ಇಲ್ಲ. ದೇಶ ಪ್ರೇಮದ ಬಗ್ಗೆ ಅವರಿಗೆ ಏನು ಗೊತ್ತಿಲ್ಲ, ದೇಶ ಗೊತ್ತಿಲ್ಲ. ಅದೇ ಅಂದರೆ ಅವರಿಗೆ ಏನು ಗೊತ್ತುಂಟು, ಆ್ಯಕ್ಚುಲಿ ಈ 370 ಒಂದು ಆರ್ಟಿಕಲ್ ಮತ್ತು 35A ಆರ್ಟಿಕಲ್ ಇದನ್ನೆಲ್ಲ ತೆಗೆದ್ರೆ ಉಂಟಲ್ಲ, ಆಟೋಮೆಟಿಕಲಿ ಕಂಟ್ರೋಲ್ ಬಿಡ್ತಾರೆ ಅವರು. ನೋಡಿ ಈಗೆಲ್ಲ ಇವತ್ತು ಮೋಸ್ಟ್ಲಿ ಸುಪ್ರೀಂ ಕೋರ್ಟದ ಇವತ್ತು ವಿಚಾರಣೆ ಸ್ಟಾರ್ಟ್ ಆಗಿತ್ತು ಅದರದ್ದು.
ಅದು ನಿಜವಾಗ್ಲೂ ತೆಗೆದರೆ ನೋಡಿ ಆಟೋಮೆಟಿಕಲಿ ಕಾಶ್ಮೀರ ಇದು ಬರ್ತದೆ. ನೋಡಿ ಇವತ್ತು ಮೊಹಮ್ಮದ್ ಮುಫ್ತಿ ಒಂದು ಅದರ 30 ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 1947 ಇವತ್ತಿನವರೆಗೆ ಆಗೋದು ಅಲ್ಲಿ ಆಗಿಬಿಡ್ತದಂತ. ನೋಡಿ ಅವರು ಡೈರೆಕ್ಟ್ ಅವರು ಒಂದು ಕಾಶ್ಮೀರವನ್ನು ಉಳಿಸಬೇಕಂತ ಇಷ್ಟು ದೇಶ. ಸ್ವೀಕರಿಸೋಣ. ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ. ರಾಜೇಶ್ ಅಂತ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ರಾಜೇಶ್ ಅಂತ ಮಂಗಳೂರಿಂದ. ಎಸ್ ಸರ್, ಹೇಳಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಅದೇ ಇವತ್ತಿನ ಕಾರ್ಯಾಚರಣೆ ಬೆಳಿಗ್ಗೆ 10 ಮನೆಗೆ ನಡೆದ ನಿಜವಾಗಿ ಶ್ಲಾಘನೀಯ, ಅದರಲ್ಲಿ ಏನು ಕೇಳಲಿಕ್ಕಿಲ್ಲ. ಹೌದು ಸರ್. ನಮ್ಗೆ ದೇವರ ದಯ ಕೂಡ ಇದೆ. ದೇವರ ದಯ ಇದ್ದಿದ್ದರಿಂದ 12 ವಿಮಾನಗಳು ಹೋಗಿ 600 ಬಾಂಬ್ ಹಾಕಿ ವಾಪಸ್ ಬಂದು ಏನು ಅನಾಹುತ ಆಗದೆ, ಹೌದು, ಯಾವ್ದು ವ್ಯಕ್ತಿಗಳೇ ಪೈಲಟ್ಗಳೇ ನಮ್ಮ ಯುದ್ಧ ವಿಮಾನ ತಂತ್ರಗಳು ವಾಪಸ್ ಬಂದದ್ದು, ಅದು ನಿಜವಾಗಿ ದೇವರ ದಯ. ಹೌದು ಹೌದು. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನಾವು ಅಷ್ಟರಲ್ಲಿ ಸಂತೋಷ ಪಡ್ತಾ ಇದ್ದೇವೆ. ನಾವು ಭಾರತ ಅಂತ ಎಲ್ಲರೂ ಸಂಭ್ರಮಿಸ್ತಿದ್ದೇವೆ. ನಾವು ಸಂಭ್ರಮಿಸಿದ ಕುತ್ಕೊಳ್ಳೋದ ಸಮಯ ಅಲ್ಲ ಇದೆ. ಹೌದು ಹೌದು. ಹಾಗೆ ಅವರು ಒಂದನೇದಾಗಿ ಅಲ್ಲಿ ಇಮ್ರಾನ್ ಖಾನ್ ಈಗ ಪ್ರೈಮ್ ಮಿನಿಸ್ಟರ್, ಅವನನ್ನು ಎಲ್ಲರೂ ಸೇರ್ಕೊಂಡು ನಿಂದೆ ಮಾಡ್ತಾ ಇದ್ದಾನೆ. ಆಗಿರುವಾಗ ಅವ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವನು ಏನಾದ್ರೂ ತೋರಿಸ್ಬೇಕಾಗುತ್ತೆ ಈಗ. ಅಲ್ಲಿ ಇಲಿಟಿ ಇಲ್ಲ. ಅವರು ಒಬ್ಬೊಬ್ರು ತರ ಇದ್ದಾರೆ, ನಮ್ಮ ದೇಶದ ಹಾಗೆ ಅಲ್ಲ. ಆಗಿರುವಾಗ ನಿಂದೆ ಮಾಡುವಾಗ ಅವ್ರಿಗೆ ಆಕ್ಷನ್ ತೋರಿಸ್ಬೇಕಲ್ಲ. ಹೌದು ಹೌದು. ಆಗಿರುವಾಗ ಅವ್ರು ಏನಾದ್ರು ಮಾಡ್ತಾರೆ. ನಾವು ಬಾರ್ಡರ್ ಅಲ್ಲಿ ಇನ್ನೂ ಎಲರ್ಟ್ ಆಗಿರೋದು 3 ಕಡೆಯಿಂದ, ಯಾವ್ದು ಅದು ನೇವಲ್ ಆಗ್ಲಿ, ಆರ್ಮಿ ಆಗ್ಲಿ, ಯಾವ್ದು ಇದರಲ್ಲಿ ಅದು ಎಲರ್ಟ್ ಆಗಿದ್ದು ಜಾಗ್ರತೆಯಲ್ಲಿ ಇರೋದು ಉತ್ತಮ. ಅದು ಬಹಳಷ್ಟು ಜಾಗ್ರತೆ ಇರೋದು ಉತ್ತಮ ಅಂತ ನನ್ನೊಂದು ಅನಿಸಿಕೆ. ಹೌದು ಸರ್, ಎಲ್ಲ ಕಡೆ ಕೂಡ ಇದು ಚರ್ಚೆಗೆ ಬಂದಿರುವಂತದ್ದು. ಈಗಾಗಲೇ ಇದು ಯುದ್ಧಕ್ಕೆ ನೀಡಿದಂತಹ ಒಂದು ಆಹ್ವಾನ ಅನ್ನುವಂಥ ಮಾತುಗಳೇ ಚರ್ಚೆಯಲ್ಲಿ ಇರುವಂತದ್ದು. ಪ್ರಾಯಶಃ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾದಂತಹ ಪರಿಸ್ಥಿತಿ ಕೂಡ ಬಂದು ಒದಗಿದೆ ಅಂತಾನೆ ಹೇಳ್ತಾ ಹೋಗ್ಬೋದು. ಹೌದು, ಅವರಿಗೆ ಈಗ ಏನಾದ್ರು ತೋರಿಸ್ಲೇಬೇಕು, ರಿಯಾಕ್ಷನ್ ತೋರಿಸ್ಲೇಬೇಕಲ್ಲ. ಹೌದು, ಅವರ ಒಂದು ಸರ್ಕಾರಕ್ಕೆ ಒತ್ತಡ ಅನ್ನುವಂಥದ್ದು ಇರುತ್ತೆ. ಸಾಮಾನ್ಯವಾಗಿ ಎಲ್ಲ ದೇಶದಲ್ಲಿ ಇದ್ದ ಹಾಗೆ ಅವರ ನಾಗರಿಕರ ಒತ್ತಡ ಅನ್ನುವಂಥದ್ದು ಇರುತ್ತೆ. ಮತ್ತೆ ನಿಂದೆ ಮಾಡ್ತಾರೆ. ಈಗ ಅವರ ದೊಡ್ಡ ತರಗಳು ಹೋಗಿದ್ರಿಂದ ಈ ಇದ್ರಲ್ಲಿ ಬಾಂಬರ್ ಇದ್ರಲ್ಲಿ ಹೋಗಿದ್ರಿಂದ ಅವ್ರು ಇನ್ನಷ್ಟು, ಯಾಕಂದ್ರೆ ಅವ್ರು ಏನು ಪೋಷಣೆ ಮಾಡ್ತಾ ಇದ್ರು, ಅವ್ರ ದೇಶವನ್ನು ಕಾಯ್ತಿದ್ರು. ಹೌದು ಹೌದು. ನಮ್ಮ 40 ಜನ ಕೊಲ್ಲಿಕ್ಕೆ ಕಾರಣ ಅವರು ಸೈನಿಕರಲ್ಲ. ಹೌದು ಹೌದು. ಜೈಷೆ ಮೊಹಮ್ಮದ್ ಅನ್ನುವಂತಹ ಒಂದು ಸಂಘಟನೆ, ಅದು ಕಚರ ಸಂಘಟನೆ. ಯಾಕಂತಂದ್ರೆ ಆ ಕಚರ ಸಂಘಟನೆ ಹಿಡಿತದಲ್ಲಿಯೇ ಪಾಕಿಸ್ತಾನ ಆರ್ಮಿ ಇರುವುದು. ಹೌದು ಹೌದು ಹೌದು. ಅವರ ಕೈಯೊಳಗೆ ಇವರು ಇರುವುದು. ಅವ್ರು ಹೇಳೋದಕ್ಕಾದ್ರೆ ಇವರು ಅವರಿಗೂ ಹೊಡಿತಾರೆ. ಹಾಗಿರುವಾಗ ಏನಾದ್ರು ರಿಯಾಕ್ಷನ್ ತೋರಿಸ್ತಾರೆ. ನಾವು 3 ಕಡೆಯಿಂದ ಎಲರ್ಟ್ ಆಗಿದ್ದು, ಇದು ಯುದ್ಧಕ್ಕೆ ನಾವೊಂದು ಆಹ್ವಾನ ಕೊಟ್ಟಾಗೆ, ಯುದ್ಧ ಆದ್ರೆ ಯುದ್ಧನೇ, ಕೇಳಲಿಕ್ಕಿಲ್ಲ. ಪಾಕಿಸ್ತಾನ ಭೂಪಟದಿಂದ ನಿರ್ನಾಮ ಮಾಡಬೇಕು, ಅದೇ ಒಂದೊಂದು ಆಸೆ. ಎಸ್, ಧನ್ಯವಾದ ರಾಜೇಶ್ ಅವರೇ, ಒಂದು ಉತ್ತಮವಾದ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಕ್ಕೆ ಧನ್ಯವಾದ. ಎಸ್ ಸರ್, ನೀವು ಹೇಳ್ತಾ ಇದ್ದೀರಿ ಈಗಾಗಲೇ ಏನು ಅದು ಆರ್ಟಿಕಲ್ 370 ಮುಫ್ತಿಯವರ ಸ್ಟೇಟ್ಮೆಂಟ್ ನೋಡ್ಬೇಕಾದ್ರೆ ನೋಡಿ, ಅಲ್ಲಿ ಅನ್ಎಜುಕೇಟೆಡ್ ಅವರು ಉಂಟಲ್ಲ, ಅದನ್ನೇ ಹೈಲೈಟ್ ಆಗಿ ಅವರು ಎಲ್ಲ ಅದರ ಇದು ಮಾಡ್ತಾರೆ. ನೋಡಿ, ಇವರು ಸಪೋರ್ಟ್ ಕೊಟ್ಟರೆ ಮಾತ್ರ ಅಲ್ಲ ಇಲ್ಲಿ ಆಗೋದು. ಅಂಥವರನ್ನು ನಾನು ಹೇಳುವುದು, ಅವರನ್ನು ಅಂಡರ್ಗ್ರೌಂಡ್ ಮಾಡಬೇಕು, ಮೊದಲು ಕ್ರಿಯೇಟ್ ಮಾಡ್ತಾರೆ. ಈಗ ಸಪೋಸ್ ನಾನು ಅಲ್ಲಿ ಜೈನ್ವದು ಒಂದು ಲಾಸ್ಟ್ ಟೈಮ್ ಅವರದ್ದು ಒಂದು ಹೇಳಿದ್ದೀನಿ, ಕನ್ನಯ್ಯ ಕುಮಾರ್ ಅಂತ, ಭಾರತೀಯರ ಟುಕಡೆ ಹಿಂಗೆ ಅಲ್ಲ, ಇವನು ಟುಕಡೆ ಮಾಡಿದರೆ ಮತ್ತೆ ಯಾರ ಕೈಯಲ್ಲಿ ಕೊಟ್ಬಿಡ್ತಾನೆ ದೇಶವನ್ನು? ಏನು ಗುಲಾಮನಾಗಿ ಇವನು ಬದುಕ್ತಾನ? ಯೂನಿವರ್ಸಿಟಿಯಲ್ಲಿ ಎಜುಕೇಶನ್ ಮಾಡುವವನು ಇಂಥ ಹೇಳುವಾಗ ನಮ್ದು ಎಷ್ಟು ರಕ್ತ ಬಿಸಿ ಆಗಿರ್ಬಹುದು. ಭಾರತ ಟುಕಡ ಮಾಡಿ 200 ವರ್ಷ ಬ್ರಿಟಿಷರ ಕೈಯಲ್ಲಿ ಕೊಟ್ಟು ನಾವು ಆಳ್ವಿಕೆ ಮಾಡಿದ್ದೇವೆ, ಎಲ್ಲ ದೋಚಿಕೊಂಡು ಹೋದರು ಯಾರೆಲ್ಲರೂ. ಈಗಲೂ ಸಹ ಇವರದ್ದು ವಿಚಾರ ಅಂದರೆ ಟುಕಡೆ ಮಾಡಂಗೆ, ಅದೊಂದಾಯಿತು. ಮತ್ತು ಅಫ್ಜಲ್ ಗುರು ನೋಡಿ, ಅವರಿಗೆ ಅವರು ಇದು ಮಾಡ್ತಾರೆ. ಅಫ್ಜಲ್ ಗುರು ಹಮ್ ಶರ್ಮಿಂದ ತೆರ ಸಾತ್ ಹಮ್ ಹೈ ನೋಡಿ. ಇಂಥದ್ದೆಲ್ಲ ನೋಡಬೇಕಾದ್ರೆ ಫೋರ್ಸ್ ನಾವು ಕಷ್ಟ ದಿನ ರಾತ್ರಿ 24 ಗಂಟೆ ಅವರ್ಸ್ ಅಲರ್ಟ್ನೆಸ್ ಇದ್ದು ಡ್ಯೂಟಿ ಮಾಡ್ತೇವೆ. ಅಂಥದ್ರಲ್ಲಿ ಇವರದ್ದು ನೋಡಬೇಕಾದ್ರೆ ನಾವು ನಿಜವಾಗ್ಲೂ ಇವರನ್ನು ಈ ಸಂವಿಧಾನದ ಏನು ರೂಲ್ ಮಾಡಿದಾರ ಅವ್ರನ್ನ ಯಾಕೆ ಅಂತ ಟೈಮಲ್ಲಿ ಜೈಲಲ್ಲಿ ಹಾಕಿ ಬಿಡಬಾರ್ದು. ನಾನು ಅದೇ ನಮ್ಮದೇ ಕ್ವಶನ್ಸ್. ಈಗ ನಾವೊಂದು ಸೈಡ್ ದೇಶಕ್ಕಾಗಿ ಹೋರಾಡ್ತೇವೆ, ಇವರ ಒಳಗೆ ಇದನ್ನೆಲ್ಲ ಚೀಟಿಂಗ್ ಕಮೆಂಟ್ಸ್ ಇದೆಲ್ಲ ಮಾಡ್ತಾರೆ. ಮೊನ್ನೆದು ಅಟ್ಯಾಕ್ನಲ್ಲಿ ನೋಡಿ, ಒಬ್ಬರು ಯಾರೋ ವಾಟ್ಸಪ್ನಲ್ಲಿ ಹಾಕಿದ್ದಾರೆ, ಒರಿಜಿನಲ್ ಸರ್ಜಿಕಲ್ ಸ್ಟ್ರೈಕ್ ಇದಂತ ನೋಡಿ. ಅವರು ದೇಶದೇ ಪುಣ್ಯ ತಿನ್ನುವುದು, ಇಲ್ಲೇ ವಾಸ ಮಾಡೋದು, ಇಲ್ಲೇ ದಿನ ಕಳೆಯೋದು. ಆದರೆ ಅವರಿಗೆ ಒಂದು ಚೂರು ದೇಶಪ್ರೇಮಿ ಬರಲಿಕ್ಕಿಲ್ವ? ನಿಜವಾಗ್ಲೂ ತುಂಬ ಬೇಸರ ಆಗಿದೆ. ಒಂದು ಶಿಕ್ಷಕಿ ನಾನು ನೋಡಿ, ಬೆಳಗಾಂನಲ್ಲಿ ವಾಟ್ಸಪ್ನಲ್ಲಿ ಬರ್ತಿದ್ದು, ಅವರ ಮನೆಗೆಲ್ಲ ಕಲ್ಲು ತೂರಾಟ ಆಗಿತ್ತು. ಅವರು ಹೇಳ್ತಾರೆ ಪಾಕಿಸ್ತಾನ್ಗೆ ಜೈ ನೋಡಿ. ಒಂದು ಶಿಕ್ಷಕ ಆಗಿ ಮಕ್ಕಳಿಗೆ ಪಾಠ ಕಲಿಸುವವರು, ಅವರು ಸಹ ಅವರದ್ದು ತಲೆಯಲ್ಲಿ ಏನುಂಟು ಇಂಥದ್ದೆಲ್ಲ ವಿಚಾರ ಇಟ್ಕೊಂಡು ನಮಗೆ ನಿಜವಾಗ್ಲೂ
ಒಂದೇ ಸೈಡ್ ವಾರ್ ಆದರೆ ಬೆಟರ್. ಈ ಒಳಗಿಂದೇ ನಮಗೆ ತಲೆಹರಟ ಜಾಸ್ತಿ ಆಗ್ತದೆ. ನಾವು ಎಣಿಸ್ಕೊಳ್ಳೋದು ಈಗ ವಾರ್ ಆದರೆ ಈಗ ಅವರನ್ನೇನು ಬಿಡುವುದಿಲ್ಲ. ಈಗ ಒಂದು ವೇಳೆ ಸಪೋಸ್ ನಾವು ಹೇಳೋದು ಪಾಕಿಸ್ತಾನ ಬಾಂಬ್ ಒಂದೇ ಅವರದ್ದು ಅಟ್ಯಾಕ್ ಮಾಡಿದರೆ ಯಾರು ನಮ್ಮನ್ನೆಲ್ಲ ಹುಡುಕಿ ಎಲ್ಲರೂ ಬರ್ತಾರೆ, ಅದರಲ್ಲಿ ಎಲ್ಲರೂ ಸೇರ್ತಾರೆ, ಎಲ್ಲರೂ ಸಾಯಬೇಕು, ಹೌದಲ್ವ? ಈಗ ನಾವು ಅಟ್ಯಾಕ್ ಮಾಡಿದರೆ ಈಗ ಅಲ್ಲಿ ಇದು ಒಂದು ವೇಳೆ ವಾರೇ ಡಿಕ್ಲೇರ್ ಆಗಿ ಬಿಟ್ಟರೆ ಎರಡು ದೇಶಕ್ಕೆ ನಷ್ಟ ಅಂತ 100% ಉಂಟು. ಅದು ನೋ ಡೌಟ್. ಅಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು, ಇಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು, ನಷ್ಟ ಅಂತ ಆಗ್ತದೆ. ಆವಾಗ ಇವರು ಇಲ್ಲಿ ಹೋಗ್ತಾರೆ, ಇವರು ಸಹ ಅದರಲ್ಲಿ ಬರಬೇಕಲ್ಲ. ಹಾಗಾದರೆ ಇವರು ಅಂತೆಲ್ಲ ಆಲೋಚನೆ ಯಾಕೆ ಮಾಡ್ತಾರೆ ನೋಡಿ? ಅವರಿಗೆ ನಾವು ಪಾಕಿಸ್ತಾನ ಅವ್ರಿಗೆ ಸಪೋರ್ಟ್ ಮಾಡಿದಂಗೆ ಇಲ್ಲಿದ್ದವರೆಲ್ಲ ಕೆಲವರು ಈ ಎಲ್ಲ ಬುದ್ಧಿಜೀವಿಗಳನ್ನು ನಿಜವಾಗ್ಲೂ ಉಂಟಲ್ಲ, ಮುಂದೆ ಕೆಲವರು ನಕ್ಸಲ್ಗೆ ಸಪೋರ್ಟ್ ಮಾಡುವರು, ಇದೆಲ್ಲ ಪ್ರಾಣ ಹೋಗುದು ಯಾರು? ನಾವೇ ಹೋಗುದು. ಎಲ್ಲ ಜಾಗಕ್ಕೆ ಹೋಗಬೇಕಿದ್ರೆ ನಾವು, ಪಬ್ಲಿಕ್ ಯಾರು ಬರ್ತಾರೆ? ಪಬ್ಲಿಕ್ ಯಾರು ಬರುವುದಿಲ್ಲಲ್ಲ. ಎಲ್ಲ ಡಿಪ್ಲಾಯ್ಮೆಂಟ್ ಎಲ್ಲಿ ಇದಾಗ್ತಾರೆ, ಇನ್ಸ್ಟಿಟ್ಯೂಟ್ ಏನಾದರೂ ಹೋಗ್ಲು, ಫ್ಲಡ್ ಬರಲಿ, ಅಲ್ಲಿ ಇದು ಸ್ಟೂಡೆಂಟ್ಸ್ ಆಗಿ ಎಲ್ಲಿ ಹೋಗ್ಬೇಕಂದ್ರೆ ನಾವು ಫೋರ್ಸೇ ಹೋಗ್ಬೇಕು. ಸಾಯೋದು ಎದುರು ನಾವೇ ನಿಲ್ಲುವುದು, ನಾವೇ ಸಾಯಬೇಕು. ಅಂಥದ್ದು ಇವರಿಗೇನು ಚೂರು ಕರುಣೆ ಬರೋದಿಲ್ಲ. ಈಗ ನೋಡಿ ದೇಶಪ್ರೇಮ ಬರ್ತದೆ. ಈ ದೇಶಪ್ರೇಮವನ್ನು ಇಟ್ಟುಕೊಳ್ಬೇಕು ಲಾಸ್ಟ್ ತನಕ ನಾನು ಹೇಳೋದು. ಮತ್ತು ಪಾಕಿಸ್ತಾನವರು ಆಲ್ರೆಡಿ ಈಗ ಅಲರ್ಟ್ನೆಸ್ ಆಗಿದೆ, ಅವ್ರದ್ದು 2-3 ರೌಂಡ್ ಕಾನ್ಫರೆನ್ಸ್ ಆಗಿದೆ ಅವ್ರದ್ದು. ಮೋಸ್ಟ್ಲಿ ಅವರು ಏನು ರೆಡಿ ಇರ್ಬೋದು. ಬಟ್ ನಮ್ಮ ಇಂಡಿಯಾದವರು ಅಷ್ಟು ಬೇಗ ಬಿಡಲಿಕ್ಕಿಲ್ಲ. ಅವರಿಗೆ ಈ ಸಲ ಲಾಸ್ಟ್ ಆ್ಯಂಡ್ ಫೈನಲ್ ಚಾನ್ಸ್ ಅವರಿಗೆ. ನಿಜವಾಗ್ಲೂ ನಾನು ಹೇಳ್ತೇನೆ, ಅವರನ್ನು ಇನ್ನೂ ಎಗೇನ್ ಹೇಳಲಿಕ್ಕೆ ಬೀಳಬಾರ್ದು. ಯಾಕಂದರೆ ಅವ್ರದ್ದು ಬೆಳಿಗ್ಗೆ ನಾನು ಸುಬ್ರಹ್ಮಣ್ಯ ಸ್ವಾಮಿ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ನೋಡಿದೆ, ಅವರನ್ನು 3 ತುಂಡು ಮಾಡಿ ಕಳಿಸ್ಬೇಕಂತ. ಯಾಕಂದರೆ ಅವರು ಇನ್ನೊಂದ್ಸಲ ಪಾಕಿಸ್ತಾನದ ನಕ್ಷೆಯಲ್ಲಿ ಇರಬಾರ್ದು, 3 ಬೇರೆ ಬೇರೆ ಸಪರೇಟ್ ಇದು ಕಂಟ್ರಿ ಆಗಬೇಕಂತ ಆ ರೀತಿ ಹೇಳ್ತಿದ್ರು. ಆ ರೀತಿ ಮಾಡಿದರೆ ನಿಜವಾಗ್ಲೂ ನಾವು ಶಾಂತಿಯುತವಾಗಿ ಇಲ್ಲಿ ಜೀವನ ಕಳೆಯಬಹುದು. ಈ ವಿಷಯದಲ್ಲಿ ಸ್ವಲ್ಪ ಮೆಚೂರ್ ಆಗಿ ಅಪ್ರೋಚ್ ಮಾಡಬೇಕು. ಸುಬ್ರಹ್ಮಣ್ಯ ಸ್ವಾಮಿ ಹೇಳಿದಾಗೆ ತುಂಡು ಮಾಡಲಿಕ್ಕೂ ಸಾಧ್ಯ ಇಲ್ಲ, ಪಾಕಿಸ್ತಾನದೊಟ್ಟಿಗೆ ನಾವು ಫುಲ್ ಫ್ಲೆಜ್ ವಾರ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದು ನ್ಯೂಕ್ಲಿಯರ್ ನೇಷನ್, ನಾವು ನ್ಯೂಕ್ಲಿಯರ್ ನೇಷನ್. ಆದರೆ ಈ ಪ್ರಾಬ್ಲಮಿಗೆ ಈ ಸೊಲ್ಯೂಷನ್ ಬೇಕು. ಈಗ ಅಂದರೆ ಪರ್ಮನೆಂಟು ನಾವು ಎಷ್ಟೋ ವರ್ಷದಿಂದ ಸ್ವತಂತ್ರ ಆಗಿ ಇವತ್ತುವರೆಗೆ ಬ್ಲೀಡಿಂಗ್ ಆಗ್ತಾ ಇದ್ದೇವೆ, ಸಫರ್ ಆಗ್ತಾ ಇದ್ದೇವೆ. ಒಂದು ಇವರು ಹೇಳಿದಾಗೆ ಆರ್ಟಿಕಲ್ 370 ಮತ್ತು 50A ಆದರೂ ತೆಗೆದ್ರೆ ಬಹಳಷ್ಟು ಸುಧಾರಣೆ ಆಗೋ ಸಾಧ್ಯತೆ ಇತ್ತು. ಅಂದರೆ ಅದಾದ ಕೂಡಲೇ ನಮ್ಮ ಪಂಜಾಬಿಗಳೇ ಹೋಗಿ ಅಲ್ಲಿ ಆಕ್ಯುಪೈ ಆಗ್ತಾರೆ, ಮೆಜಾರಿಟಿ ಜಾಸ್ತಿ ಆಗ್ತದೆ. ಮೆಜಾರಿಟಿ ಜಾಸ್ತಿ ಆದ ಕೂಡಲೇ ಕಾಶ್ಮೀರದ ಸಮಸ್ಯೆ ಇಲ್ಲ. ಈ ಕಾಶ್ಮೀರದ ಸಮಸ್ಯೆ ಅಂತ ಹೇಳಿದ್ರೆ ಈಗ ಸಾಧಾರಣ 77% ಮುಸ್ಲಿಮರು. ನಾನು ಎಗೇನ್ಸ್ಟ್ ಯಾವ ಜಾತಿಯೂ ಅಲ್ಲ, ಆದರೆ ಅವರು ಬಡವರು, ಅವರ ಅಭಿಪ್ರಾಯ ಅವರನ್ನು ಪರ್ಚೇಸ್ ಮಾಡುವ ಸಾಧ್ಯತೆ ಅವರಿಗಿದೆ. ಹಾಗಾಗಿ ಆ ಪ್ರಾಬ್ಲಮ್ ಉಳಿದಿದೆ. ಆರ್ಟಿಕಲ್ 370 ಮತ್ತು 50A 35A ಅದರಲ್ಲಿ ನಾವು ಕಾಶ್ಮೀರ ನಮ್ಮ ಭಾಗ ಅಂತ ಹೇಳಿದರು. ಅವರಿಗೆ ಕೊಟ್ಟ ಪವರ್ ಮತ್ತು ಸ್ವಾತಂತ್ರ್ಯದಲ್ಲಿ ಕಾಶ್ಮೀರದ ನಾವು ಒಂದು ಭಾಗ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರೂ ಹೋಗಿ ಅಲ್ಲಿಯ ಲ್ಯಾಂಡ್ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಯಾರಾದರೂ ಮದುವೆ ಆದರೆ ಅವರಿಗೆ ಅಲ್ಲಿಯ ಹಕ್ಕಿಲ್ಲ. ಇಂಥ ಎಲ್ಲ ಪರಿಸ್ಥಿತಿ ಮಹಾರಾಜ ಹರಿಸಿಂಗ್ ಸ್ವತಂತ್ರ ಆಗುವ ಟೈಮ್ನಲ್ಲಿ ಕಾಶ್ಮೀರಕ್ಕೆ ಮಾಡಿದ ಈ ಕನ್ಸೆಷನ್ಗಳು ಉಳಿದಿದ್ದಾವೆ. ಅದು ಹೋದರೆ ಒಳ್ಳೆಯದು. ಅದರ ಒಟ್ಟಿಗೆ ನಾನು ಮೊದಲು ಹೇಳಿದಾಗೆ ಈಗ ಲೋಕಲ್ ಜಿಹಾದಿಗಳು ನಮ್ಮ ಹುಡುಗರೇ ನಮ್ಮ ಎಗೇನ್ಸ್ಟ್ ಆಗೋದನ್ನು ನಿಲ್ಲಿಸೋದು ಬಹಳ ಮುಖ್ಯ. ಅದು ನಿಲ್ಲಿಸದಿದ್ದರೆ ನಮ್ಮ ಕಾಶ್ಮೀರದಲ್ಲೇ ನಮಗೆ ವಿರೋಧ ಜಾಸ್ತಿ ಆದರೆ ಕಾಶ್ಮೀರ ನಮ್ಮ ಪಾಠ ಮಾಡೋದು ಭಾಳ ಕಷ್ಟ ಆದೀತು. ಅದನ್ನು ಮುಖ್ಯ. ಈಗ ಜಮೈತೆ JM ಅವರು ಇಂಟೆಲಿಜೆನ್ಸ್ ಏಜೆನ್ಸಿ ಪಾಕಿಸ್ತಾನದ್ದು, ಅವರು ಎನ್ಕರೇಜ್ ಮಾಡಿ ಇಷ್ಟವರೆಗೆ ಬರ್ತಾ ಇದ್ದಾರೆ. ಅವರು ನಮ್ಮ ಹುಡುಗರನ್ನು ಹಾಳು ಮಾಡ್ತಾ ಇದ್ದಾರೆ. ಅದನ್ನು ನಿಲ್ಲಿಸ್ಬೇಕು. ಲಷ್ಕರ್-ಇ-ತೊಯ್ಬಾ ಮತ್ತು JM ಎರಡನ್ನೂ ಮುಗಿಸ್ಬೇಕು. ಸಾಧ್ಯ ಇದ್ರೆ ನಾವು ಅವರನ್ನು ಅಟ್ಯಾಕ್ ಮಾಡಿ ಈ ಲೀಡರ್ಸ್ಗಳನ್ನು ತೆಗಿಬೇಕು. ಎಲ್ಲೋ ಒಂದ್ ಕಡೆ ಯುದ್ಧ ಮಾಡೋ ಬದಲು ಈ ಸಂಘಟನೆಗಳನ್ನು ಯುದ್ಧ ಮಾಡೋದು ಬಹಳ ಎಕ್ಸ್ಪೆನ್ಸಿವ್ ಬಿದ್ದಿತ್ತು. ಪಾಕಿಸ್ತಾನ ನಾಶ ಆದೀತು ಅಂದ್ರೆ ಅವರ ಪರಿಸ್ಥಿತಿ ಒಳ್ಳೆದಿಲ್ಲ. ನಮಗೂ ಇನ್ನೂ ಎಷ್ಟೋ ಕೆಳಗೆ ಹೋಗೋ ಸಾಧ್ಯತೆ ಇದೆ. ಅಂದರೆ ಈಗ ಯುದ್ಧ ಅಂದರೆ ಲಿಮಿಟೆಡ್ ವಾರ್ ಮಾಡೋದು ಬಹಳ ಕಷ್ಟ. ಸರ್, ಇದರ ಕುರಿತಾಗಿ ನಾವು ಚರ್ಚೆಯನ್ನು ಮುಂದುವರಿಸೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮನ ತಗೊಳ್ಳೋಣ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ಬಳಿಕ.
ಎಸ್ ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ಸಲಾಂ ಯೋಧರೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಅತಿಥಿಗಳೊಂದಿಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಚರ್ಚೆಯನ್ನು ಮುಂದುವರಿಸೋಣ. ಸರ್, ಈಗಾಗಲೇ ಹೇಳಿದ ಹಾಗೆ ಈಗ ನಾವು ಪ್ರತಿಕಾರವನ್ನು ತೀರಿಸಿಕೊಂಡಿರುವಂಥದ್ದು. ಎಲ್ಲೋ ಒಂದು ಕಡೆ ಮೊನ್ನೆಯ ದಿವಸದಲ್ಲಿ ಪುಲ್ವಾಮಾ ದಾಳಿ ನಡೆದಾಗ ಹಲವಾರು ಮಾನವೀಯ ಹಕ್ಕುಗಳ ಒಂದು ಸಂಘಟನೆಗಳು ಏನಿತ್ತು ಬಹಳಷ್ಟು ಕೆಂಡ ಕಾರಿದ್ರು ಹಾಗೂ ಬಹಳಷ್ಟು ಒತ್ತಡವನ್ನು ಪಾಕಿಸ್ತಾನದ ಮೇಲೆಯೂ ಕೂಡ ಹಾಕಿದ್ರು. ಸೊ ಇದಕ್ಕೆ ಪ್ರತಿಕಾರವಾಗಿ ಈಗ ಭಾರತವು ಕೂಡ ದಾಳಿಯನ್ನು ಮಾಡಿರುವಂಥದ್ದು. ಈ ರೀತಿ ಯಾವುದಾದ್ರು ಸಮಸ್ಯೆ ಎದುರಾಗುವಂತಹ ಯಾವುದಾದ್ರು ಸಾಧ್ಯತೆ ಇದೆ? ಯಾಕಂದರೆ ವರ್ಲ್ಡ್ ಹ್ಯೂಮನ್ ಆರ್ಗನೈಸೇಷನ್ ಅನ್ನುವಂಥ ಒಂದು ಸಂಸ್ಥೆ ಇರುವಂಥದ್ದು. ಸೊ ಇದರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ನಾನು ಒಂದು ಎಕ್ಸಾಂಪಲ್ ಕೊಡ್ತೇನೆ. 1971ರಲ್ಲಿ ನಾವು ಒಂದು ಒಪಿನಿಯನ್ ಡೆವಲಪ್ ಮಾಡಿದ್ದಂದ್ರೆ ಬಾಂಗ್ಲಾದೇಶನಲ್ಲಿ ಬಹಳ ಹ್ಯೂಮನ್ ಅಟ್ರಾಸಿಟಿ ಆಗ್ತದೆ ಪಾಕಿಸ್ತಾನ ಅಂತೇಳಿ ಅಲ್ಲೇ ಜನರನ್ನು ಎಗೇನ್ಸ್ಟ್ ಪಾಕಿಸ್ತಾನ ಮಾಡಿದ್ದಾರೆ. ಇಂದಿರಾ ಗಾಂಧಿ ಅದರಲ್ಲಿ ರೆಸ್ಪಾನ್ಸಿಬಲ್ ಟು ಎ ಲಾರ್ಜ್ ಎಕ್ಸ್ಟೆಂಟು, ಮತ್ತು ಇಡೀ ವರ್ಲ್ಡ್ ಒಪಿನಿಯನ್ ಎಗೇನ್ಸ್ಟ್ ಪಾಕಿಸ್ತಾನ ಮಾಡಿತ್ತು. ಹಾಗಾಗಿ ನಮಗೆ ಪಾಕಿಸ್ತಾನವನ್ನು ಡಿವೈಡ್ ಮಾಡಲಿಕ್ಕೆ ಸಾಧ್ಯತೆ ಆಯಿತು. ಈಗ ಈ 40 ಜನರನ್ನು ಮೊನ್ನೆ CRPF ಕೊಂದು ಹಾಕಿದ್ರು ಬಾಂಬ್ ಹಾಕಿ. ಅದರಿಂದಾಗಿ ನಮಗೆ ವರ್ಲ್ಡ್ ಒಪಿನಿಯನ್ ನಮ್ಮ ಫೇವರೇಬಲ್ ಬಂದಿದೆ ಎಗೇನ್ಸ್ಟ್ ಪಾಕಿಸ್ತಾನ. ಅವರು ಟೆರರಿಸ್ಟ್ ಆರ್ಗನೈಸೇಷನ್ ಎಂಕರೇಜ್ ಮಾಡ್ತಾರೆ. ಜೈಷೆ ಮೊಹಮ್ಮದ್ ಅವನನ್ನು ಇಷ್ಟರವರೆಗೆ ಟೆರರಿಸ್ಟನ್ನು ಹಿಡಿದು ಹಾಕಲಿಲ್ಲ ಅಂತೇಳಿ ಎಲ್ಲರೂ ಚೈನಾ ಬಿಟ್ಟು ಮತ್ತು ಎಲ್ಲ ರಾಷ್ಟ್ರಗಳು ಪರ್ಟಿಕ್ಯುಲರ್ಲಿ ಅಮೆರಿಕ ಯಾಕೆ ಹಾಗೆ ಮಾಡ್ತಾ ಇದ್ದೀರಿ ಅಂತ ಹೇಳೋದು ಕ್ವಶನ್ ಹಾಕಿದೆ. ಅದು ಈಗ ಪರಿಸ್ಥಿತಿ ನಮಗೆ ಫೇವರೇಬಲ್ ಆಗಿದೆ ಎಗೇನ್ಸ್ಟ್ ಪಾಕಿಸ್ತಾನ. ಆದ್ದರಿಂದ ನಮಗೆ ಈಗ ಆ ಪಾಕಿಸ್ತಾನದ ಎಗೇನ್ಸ್ಟು ಈ ಟೆರರಿಸಮ್ನ ಸಪ್ರೆಸ್ ಮಾಡಲಿಕ್ಕೆ ಏನೆಲ್ಲ ಸಾಧ್ಯತೆ ಇದೆ ಅದನ್ನು ಮಾಡುವ ಸಾಧ್ಯತೆ ಇದೆ. ಮತ್ತು ನಾವು ಇವತ್ತು ಮಾಡಿದ ಅಟ್ಯಾಕು ಅದನ್ನು ಯಾರೂ ವಿರೋಧಿಸುವ ಹಾಗಿಲ್ಲ. ಯಾಕಂತ ಹೇಳಿದರೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ ಜೈಷೆ ಮೊಹಮ್ಮದರ ಟೆರರಿಸ್ಟ್ ಲಾಂಚಿಂಗ್ ಪ್ಯಾಡ್ನ ಮೇಲೆ ನಾವು ಅಟ್ಯಾಕ್ ಮಾಡಿದ್ದೇವೆ. ಮೊದಲೇ ಸರ್ಜಿಕಲ್ ಸ್ಟ್ರೈಕ್ನಲ್ಲೂ ಹಾಗೆ ಅವರು ಮಾಡಿದ ಲಾಂಚಿಂಗ್ ಪ್ಯಾಡ್ ನಾವು ಊರಿಯಲ್ಲಿ 19 ಜನರನ್ನು ನಮ್ಗೆ ಕೊಂದಾಕಿದ್ರು. ಅದಕ್ಕಾಗಿ ನಾವು ರಿಟ್ಯಾಲಿಯೇಟ್ ಮಾಡಬೇಕಾಯಿತು. ಅದರಲ್ಲಿ ವರ್ಲ್ಡ್ನಲ್ಲಿ ಯಾರೂ ನಮ್ಮನ್ನು ಕಂಡೆಮ್ ಮಾಡಲಿಲ್ಲ. ಈಗ ಸಹ ನಾವು ಬಾಲಕೋಟ್ನಲ್ಲಿ ಅವರ ಟೆರರಿಸ್ಟ್ 300-350 ಜನ ಇದ್ದವರು, ಅವರಿಗೆ ಮಾತ್ರ ಹೊಡೆದಿದ್ದೇವೆ. ನಮ್ಮ ಲೆಕ್ಕ ಪ್ರಕಾರ ಯಾರೂ ಸಿವಿಲಿಯನ್ ಹೊಡಿಲಿಲ್ಲ ಮತ್ತು ಯಾವ ರೀತಿಯಲ್ಲಿ ನಾವು ಪಾಕಿಸ್ತಾನದ ಮೇಲೆ ಆಕ್ರಮಣ ಮಾಡಲಿಲ್ಲ. ಮಾಡೋದಾದರೆ ನಮ್ಮ ಹತ್ರ ಸ್ಟ್ರೈಕಿಂಗ್ ಕೋರ್ಸ್ ಇದೆ, 150 ಕಿಲೋಮೀಟರ್ ನಾವು ಪಾಕಿಸ್ತಾನ ಒಳಗೆ ಹೋಗ್ಬೋದು, ಅಷ್ಟು ಕೆಪಬಿಲಿಟಿ ನಮ್ಮಲ್ಲಿದೆ. ಮಾಡಲಿಲ್ಲ, ರೆಸ್ಟ್ರೈನ್ ಮಾಡಿದ್ದೇವೆ. ಆದ್ದರಿಂದ ವರ್ಲ್ಡ್ ಒಪಿನಿಯನ್ ನಮ್ಮ ಎಗೇನ್ಸ್ಟ್ ಹೋಗ್ಲಿಕ್ಕೆ ಕಷ್ಟ. ಅಂದರೆ ಅವರಿಗೆ ಪೌರತ್ವ ಅನ್ನುವಂಥದ್ದು ಏನಿರಲ್ವ? ಅಂದರೆ ಈ ದೇಶಕ್ಕೆ ಸಂಬಂಧಪಟ್ಟಂತಹ ನಾಗರಿಕರವರಾಗಿರ್ಬೋದು, ಆ ರೀತಿ ಏನಾದರೂ ಯಾರು ಇಲ್ಲ ಅದು ಬರುವುದಿಲ್ಲ. ಯಾಕಂದರೆ ಇದು ನಮ್ಮ ನೋಡಿ ಡಿಪ್ಲೊಮ್ಯಾಟಿಕಲಿ ಆ್ಯಕ್ಚುಲಿ ಆಲ್ ಓವರ್ ಈ ಬಿಟೋ ಪವರ್ ಎಲ್ಲ ಉಂಟಲ್ಲ ಎಲ್ಲ ಕಂಟ್ರೀಸ್. ಈಗ ಇಷ್ಟರವರೆಗೆ ನಮ್ಮದು ಚೈನಾ ಕಂಟ್ರಿ ಉಂಟಲ್ಲ, ನಮಗೆ ಜೈಷೆ ಮೊಹಮ್ಮದ್ ಅವನಿಗೆ ಮಸೂದ್ಗೆ ಸಪೋರ್ಟ್ ಎಲ್ಲಿ ಕೊಡ್ತಿತ್ತು. ತುಂಬ ಸಲ ಇಂಡಿಯಾದವರು ವಿಶ್ವಸಂಸ್ಥೆಯಲ್ಲಿ ಅವರನ್ನು ಇಂಟರ್ನ್ಯಾಷನಲ್ ಮಿಲಿಟೆಂಟ್ ಅಂತ ಘೋಷಣೆ ಮಾಡಬೇಕಂತ ತುಂಬ ಪ್ರಯತ್ನ ಪಟ್ಟರು. ಬಟ್ ಚೈನಾದವರು ಅಲ್ಲಿ ಕಾಲು ಇಡ್ತಾರೆ, ಅಲ್ಲಿ ವಿಟೋ ಮಾಡ್ತಾರೆ. 5 ರಾಷ್ಟ್ರಗಳು ಈಗ ಮಾಡ್ತಾರೆ, ಚೈನಾ ವಿಟೋ ಕೊಡ್ತಾ ಉಂಟು. ಮೊನ್ನೆ ಅದು ಹುರಿದು ನಮ್ದು ಇಲ್ಲಿ ಪುಲ್ವಾಮದ ಯಾವಾಗ ಅಟ್ಯಾಕ್ ಆಯ್ತಾ, ಚೈನಾದವರ ಸಾವಲು ಎಲ್ಲ 4 ಕಂಟ್ರಿ ಬಿಟೋ ಪವರ್ನವರು ಇದು ತುಂಬ ಫೋರ್ಸಸ್ ಮಾಡಿದ್ಮೇಲೆ ಚೈನಾ ಸಹ ಅಗ್ರಿ ಆಗಿದೆ. ಈಗ ಮಾರ್ನಿಂಗ್ ಇದು ಅಟ್ಯಾಕ್ ಆಗಿದ್ದು ಎಲ್ಲ 5 ಕಂಟ್ರೀಸ್ ನಮ್ಮದು ಮೇಜರ್ ಕಂಟ್ರಿ, ಅವ್ರು ದೊಡ್ಡ ದೊಡ್ಡ ಶಕ್ತಿ ಕಂಟ್ರಿ, ಮಹಾಶಕ್ತಿ ಕಂಟ್ರಿ, ಅವ್ರಿಗೆ ಎಲ್ಲರೂ ಇನ್ಫಾರ್ಮ್ ಮಾಡಿದ್ರಿ. ಇಷ್ಟರವರೆಗೆ ಸಾಯಂಕಾಲವರೆಗೆ ನಾನು ನೋಡಿದ್ದೀನಿ, ಅವ್ರದ್ದು ಏನು ಕಮೆಂಟ್ಸ್ ಬರಲಿಲ್ಲ. ಅಂದರೆ ಅವರು ಸೈಲೆಂಟ್ ಆಗಿದ್ದಾರೆ. ದಟ್ ಮೀನ್ಸ್ ಅಂದರೆ ಇಂಡಿಯಾದವ್ರು ಸಪೋರ್ಟೇ ಮಾಡಿದ್ದಾರೆ ಅಂತ ಅರ್ಥ ಅದರದ್ದು. ಯಾಕಂದರೆ ಒಂದು ವೇಳೆ ಅದರ ಬಗ್ಗೆ ಅವ್ರದ್ದು ಏನಾದರೂ ಇದ್ದರೆ ಕಂಡಮ್ ಮಾಡ್ತಿದ್ದಾರೆ, ಇಷ್ಟವರೆಗೆ ಬೆಳಿಗ್ಗೆ ಮಾಡ್ತಾರೆ. ಈವನ್ ಚೈನಾವರು ಇಷ್ಟವರೆಗೆ ಏನು ಮಾಡಲಿಲ್ಲ. ಅವ್ರ ಸಪೋರ್ಟ್ ಮಸೂದ್ ಆಜಾದ್ನು ಟೆರರಿಸ್ಟ್ ಡಿಕ್ಲೇರ್ ಮಾಡಲಿಕ್ಕೆ ಇಷ್ಟವರೆಗೆ ಒಪ್ಪಲಿಲ್ಲ ಅವರು. ಆದರೂ ಈಗ ಸ್ವಲ್ಪ ಇವ್ರು ಹೇಳಿದಾಗ ಇಂಡಿಯಾ ಯಾವ್ದು ಆ್ಯಕ್ಷನ್ ತಗೊಳ್ತಾರೆ ಅದಕ್ಕೆ ಅವರು ಈಗ ಸಪೋರ್ಟ್ ಕೊಟ್ಟಿದ್ದಾರೆ. ಅದರಿಂದಾಗಿ ನಮ್ಮದು ಡಿಪ್ಲೊಮ್ಯಾಟಿಕಲ್ ನಾವು ಕ್ಲಿಯರ್ ಇದ್ದೇವೆ. ಈಗ ಇಂಡಿಯಾ ಇದನ್ನೇ ಮಾಡಿದ್ದೆ, ಅವರು ಆಲ್ರೆಡಿ ಇಂಡಿಯಾ ಯಾವಾಗ ಅಟ್ಯಾಕ್ ಮಾಡಿದ ಕೂಡಲೇ ಅವ್ರಿಗೂ ಸಹ ಇನ್ಫಾರ್ಮ್ ಮಾಡಿದ್ದಾರೆ, ನಮ್ಮದು ಈ ರೀತಿ ನಾವು ಅಟ್ಯಾಕ್ ಮಾಡಿದ್ದೆ ಅಂತ. ಇಲ್ಲದಿದ್ದರೆ ಅವರು ಎಲ್ಲಿದೆ ಪೌರತ್ವ ಆಗಲಿ, ದ್ಯಾಟ್ ಮೀನ್ಸ್ ಅವ್ರದ್ದು ಕೆಲಸ ಏನು ನಮ್ಮದು ಇಲ್ಲಿ ಎಲ್ಲ ಇದು ಮಾಡೋದು. ಅದರಿಂದ ಅವ್ರಿಗೆ ಯಾರು ಸಪೋರ್ಟ್ ಕೊಡಬೇಕು, ಯಾರು ನನ್ನ ವಿಚಾರ ಅಂದರೆ ಅವ್ರಿಗೆ ಯಾರು ಕೊಡಲೇಬಾರ್ದು. ಅವ್ರು ಎಲ್ಲಿದೆ ಪೌರತ್ವ ಇರಲಿ ಯಾವುದೇ ಇರಲಿ, ಅವ್ರಿಗೆ ಆವಾಗ ಹ್ಯೂಮನ್ ರೈಟ್ಸ್ ಬರಬೇಕಂತ ಇದು ಅವಶ್ಯಕತೆನೇ ಇಲ್ಲ. ಯಾಕಂದರೆ ಅವ್ರು ಬಂದು ಕೆಲಸ ಮಾಡೋದಿಲ್ಲ, ಇಲ್ಲಿ ನಮ್ಮನೆ ಕೊಂದದ್ದಲ್ಲ. ಅಂಥದ್ದಾಗೆ ಅವ್ರಿಗೆ ಹ್ಯೂಮನ್ ರೈಟ್ಸ್ ಇಲ್ಲಿ ಬರ್ತದೆ. ಅಂಥವರೆಲ್ಲ ಬುದ್ಧಿಜೀವಿ ಇರ್ಬೋದು, ಇನ್ನು ಗೊತ್ತಾಗಲ್ಲ. ಬರಲೂಬಹುದು. ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರಮೇಶ್ ಹಳೆಂಗಡಿಂದ. ಎಸ್ ಸರ್, ಈಗಾಗಲೇ ಪ್ರತಿಕಾರದ ಸೇಡನ್ನ ಭಾರತೀಯ ಸೇನೆ ತೀರಿಸಿಕೊಂಡಿರುವಂತಹದ್ದು ಉಗ್ರರ ಮೇಲೆ. ಇದರ ಬಗ್ಗೆ ಏನಾದರೂ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಾದ್ರೆ ವ್ಯಕ್ತಪಡಿಸಬಹುದು. ಬಹಳ ಖುಷಿಯಾಗಿದ್ದೇವೆ. ದೇಶ ಈಗ ಎಲ್ಲಾ ರೀತಿಯಲ್ಲಿ ಒಂದು ಮುಂದುವರಿಯುವ ರಾಷ್ಟ್ರ ಆಗಿ ಬೆಳೆಯುತ್ತಿದೆ. ಅದರಲ್ಲಿ ಒಂದು ಸೈನಿಕರ ಒಂದು ಪ್ರತ್ಯುತ್ತರ ಕೊಟ್ಟಿದ್ದಾರಲ್ಲ, ಅದು ಬಹಳ ಒಂದು ಖುಷಿ ತಂದು ಕೊಟ್ಟಿದೆ. ಮತ್ತೆ
ನಮ್ ದೇಶಕ್ಕಂತಲ್ಲ ಬೇರೆ ದೇಶಕ್ಕೂ ಸಹ ಒಂದು ಸಂಭ್ರಮ ಇರಬಹುದು. ಯಾಕಂದ್ರೆ ಅವರನ್ನು ಸದೆಬಡಿಯುವುದು ನಮ್ಮ ಭಾರತ ಸೈನಿಕರು ಮುಂದಾಗಿದ್ದಾರಲ್ಲ, ಬೇರೆ ದೇಶದವರು ಸಹ ಖುಷಿ ಪಡಬಹುದು. ಎಸ್ ಸರ್, ಧನ್ಯವಾದ ಸರ್ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ಎಸ್, ಈಗಾಗಲೇ ನಾವು ಮಾತನಾಡ್ತಾ ಇದ್ವಿ. ಇನ್ನೊಂದು ಪ್ರಶ್ನೆ ಇರುವಂಥದ್ದು, ಪ್ರತಿ ಬಾರಿಯೂ ದಾಳಿಗೆ ಪ್ರತಿ ದಾಳಿಯನ್ನ ಭಾರತ ಮಾಡ್ತಾ ಇರುವಂಥದ್ದು, ಅಂದ್ರೆ ಪಾಕಿಸ್ತಾನ ಅನ್ನುವಂಥದ್ದು ಏನಿದೆ ಭಾರತದ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡುತ್ತೆ. ಯಾಕಂದ್ರೆ ಮೊನ್ನೆ ನಡೆದಿರುವಂತಹ ಪುಲ್ವಾಮಾ ದಾಳಿಯ ಬಳಿಕ ಇಂತಹ ಘೋರ ಮಟ್ಟದ ಒಂದು ದಾಳಿಯನ್ನ ಮಾಡಿರುವಂಥದ್ದು ಬಹುಶಃ ಎಲ್ಲೋ ಒಂದು ಕಡೆ ನಮಗೆ ಸಮಾಧಾನವನ್ನ ಇದು ತಂದಿರುವಂಥದ್ದು. ಇದಕ್ಕೂ ಮೀರಿ ಪಾಕಿಸ್ತಾನ ಸುಮ್ಮನೆ ಇರುತ್ತೆ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿಯುತ್ತೆ. ಸೊ ಇದರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಅಂದರೆ ಒಬ್ಬರು ಈಗ ಸಮುದ್ರದಲ್ಲಿ ಮುಳುಗುವವರು ಉಂಟಲ್ಲ, ಅವರನ್ನು ಮುಳುಗಲಿಗೆ ಸಾಯ್ತಾರೆ ಅಂತ ಕನ್ಫರ್ಮ್ ಗೊತ್ತುಂಟು. ಮತ್ತೊಬ್ಬರು ಏನಾದರೂ ಅವರನ್ನು ರಕ್ಷಣೆ ಮಾಡಲಿಕ್ಕೆ ಹೋದರೆ ಅವರನ್ನು ಮುಳುಗಿಸಿಬಿಡ್ತಾರೆ. ಪಾಕಿಸ್ತಾನಿಗೆ ಎಲ್ಲ ಕಡೆಯಿಂದಲೂ ಎಲ್ಲ ಯಾವುದು ಕಂಟ್ರಿನ ಅವರಿಗೆ ಕೊಡೋದು, ಈವನ್ ಒಂದು ಸೌದಿ ಅರೇಬಿಯಾ ಬಿಟ್ಟು, ಈಗ ಲಾಸ್ಟ್ ವೀಕ್ ಬಂದವರು ಒಂದು $30 ಅವರು $1 million ಕೊಟ್ಟರು ಅವರು. ಅದನ್ನು ಬಿಟ್ಟು ಅವ್ರಿಗೆ ಈಗ ಯಾರು ಹಣ ಕೊಡಲಿಕ್ಕೆ ಹಿಂಜರಿತಾರೆ. ಅವ್ರ ಹತ್ರ ಕಂಪ್ಲೀಟ್ ಇಲ್ಲ. ಈಗ ಫೇವರ್ ನೇಷನ್ ಇದ್ರು, ಅದನ್ನು ವಾಪಸ್ ತೆಗೆದರು. ಅದನ್ನು ನೀರು 3 ನಮ್ಮದು ಸಣ್ಣ ನದಿದ ನೀರು ಹೋಗ್ತಿದ್ದು, ಅದನ್ನು ಬಂದ್ ಮಾಡಿದರು. ಈಗ ಅವ್ರದ್ದು ಡ್ರೈ ಫ್ರೂಟ್ಸ್ ಎಲ್ಲ ನಮ್ಮ ಇಂಡಿಯಾಗೆ ಬರ್ತದೆ, 200% ಅವರಿಗೆ ಟ್ಯಾಕ್ಸ್ ಹಾಕಿದ್ರು. ಈಗ ಬಂದದೆಲ್ಲ ಹೋಗೋ ಬಾರ್ಡರ್ಗೆ ಬಂದದ್ದೆಲ್ಲ ರಿಟರ್ನ್ ಹೋಗಿ ಅಲ್ಲಿ ಡಂಪಿಂಗ್ ಆಗಿದೆ ಅಂಥ ಪರಿಸ್ಥಿತಿಯಲ್ಲಿ ಉಂಟು. ಆದರೂ ಅವ್ರಿಗೆ ಗೊತ್ತುಂಟು ನಾವೆಂತೂ ಹೋಗ್ತೇವೆ, ಇವರನ್ನು ಸಹ ಒಂದು ಮುಳುಗಿಸಿ ಹೋಗೋಣ ಆ ಟೈಪ್ನ ಅವ್ರದ್ದು ಮಾನಸಿಕ ಇರ್ಬೋದು ನಮಗೆ. ಅದು ಅವರು ನಿಜವಾಗ್ಲೂ ಅವರು 100% ಈಗ ಎಲ್ಲ ಅವರು ನಮ್ಮದು ಒಳ್ಳೆ ಅವರ ಮೇಲೆ ಇದು ಪ್ರೆಸರಲ್ಲಿ ಉಂಟು, ಅದರಿಂದಾಗಿ ಸುಮ್ಮನೆ ಇರ್ತಾರೆ. ಇಷ್ಟರು ಇಲ್ಲದಿದ್ದರೆ ಅವರು ಇಷ್ಟರವರೆಗೆ ಏನೋ ಪಿತೂರಿ ಮಾಡ್ತಿದ್ರು ಅವರು. ಈಗ ಅವ್ರದ್ದು ಗೊತ್ತಿಲ್ಲ, ಏನು 2 ಡೇಸಲ್ಲಿ ನೋಡಿರ್ಬೋದು, ಅವೇನು ಮಾಡ್ಬೋದು, ಇಲ್ಲ ಪ್ಲ್ಯಾನ್ ಅಂತ ಮಾಡೇ ಮಾಡ್ತಾರೆ. ಈಗ ಈವ್ನಿಂಗ್ ನಾನು ನೋಡಿದೆ, ನೌಶೆರಾ ಸೆಕ್ಟರ್ನಲ್ಲಿ ಗೋಲಿಬಾರಿ ಮಾಡ್ತಾ ಇದ್ದಾರೆ. ಅದಕ್ಕೆ ಇಂಡಿಯಾದವರು ನಮ್ಮ ಪ್ರತ್ಯುತ್ತರ ಕೊಡ್ತಿದ್ದಾರೆ. ಸೊ ಅವರು ಸಹಿಸೋಕ್ಕೆ ಆಗಲ್ಲ ಅವ್ರ ಹತ್ರ. ಈ ಸಾರ್ ಹೇಳಿದರು ಆಲ್ರೆಡಿ, ನಿಜವಾಗ್ಲೂ 4 ವಾರನಲ್ಲಿ ಅವರಿಗೆ ಎಲ್ಲ ಮುಖಭಂಗ ಆಗಿದೆ. ಆದರೂ ಅವರು ಇನ್ನು ಗೊತ್ತುಂಟು, ಅವರಿಗೆ ಡೈರೆಕ್ಟ್ ವಾರ್ ಮಾಡಲಿಕ್ಕೆ ಹೆದರ್ತಾರೆ. ಅದೇ ಇನ್ನು ಲಾಸ್ಟ್ ಒಬ್ಬರು ರೈಲ್ವೆ ಮಿನಿಸ್ಟರ್ ಹೇಳಿದರು, ನಮ್ಮ ಹತ್ರ ಇದು ದೀಪಾವಳಿ ಪಟಾಕಿ ಬಿಡಲಿಕ್ಕಲ್ಲ, ಇದು ನಾವು ಇಟ್ಕೊಂಡದ್ದು, ಇದು ನಮಗೆ ಇದಕ್ಕೆ ಉಪಯೋಗಿಸಲಿಕ್ಕೆ ನಾವು ಎಟ್ ಎ ಟೈಮ್ ರೆಡಿ ಇದ್ದೇವೆ ಅಂತ. ಅಂಥದ್ದೆಲ್ಲ ಅವರು ಹೆದರ್ಕೊಂಡೇ ಅದು ಮಾತು ಹೇಳೋದು. ಯಾಕಂದರೆ ಇಂಡಿಯಾ ಎಷ್ಟು ಹೇಳಿದರೆ ಅವ್ರು ಸುಮ್ಮನೆ ಇರ್ತಾರಂತ. ಆದರೆ ಬಟ್ 71 ವಾರ್ನಿಂದ ಇಷ್ಟರವರೆಗೆ ಕ್ರಾಸ್ ಮಾಡಿದ್ದೆ, ಇಷ್ಟು ದೊಡ್ಡ ಆ್ಯಕ್ಷನ್ ತಗೊಳ್ಳಿದೆ. ಈ ಸಲ ಮೋದಿ ಪ್ರಧಾನಿ ಮಂತ್ರಿ ತಗೊಂಡಿದ್ದಂದರೆ ನನಗೆ ಅನಿಸ್ಕೊಂಡು ಅದು ಯಾವುದು ಇದಕ್ಕೆ ಎದುರುದಿಲ್ಲ. ಇದು ಲಾಸ್ಟ್ ಫೈನಲೇ ಮಾಡಿ ಬಿಡಬೇಕು ಮೋದಿಯವರು. ನಾವು ಯಾವುದೇ ರೂಲಿಂಗ್ ಪಾರ್ಟಿ ಇರಲಿ, ಇದನ್ನೊಂದು ಫಿನಿಶ್ ಮಾಡಿ, ಇನ್ನು ಮುಂದೆಗೆ ಇನ್ನು ಫ್ಯೂಚರ್ಗೆ ಇಂಥದ್ದೆಲ್ಲ ಇದನ್ನು ಎಷ್ಟು ವರ್ಷ ಸಹಿಸ್ಕೊಂಡು ಹೋಗೋದು, ಇದನ್ನೆಲ್ಲ ಫಿನಿಶ್ ಮಾಡಬೇಕು ಒಂದು ಸಲ. ಇನ್ನು ಮುಂದೆ ಇಲ್ಲಿ ಮಿಲಿಟೆಂಟ್ ಇರಬಾರ್ದಂತ ಆ ರೀತಿ ಮಾಡಿಬಿಟ್ರೆ ಉಂಟಲ್ಲ, ನಿಜವಾಗ್ಲೂ ನಮ್ಮದು ಒಳ್ಳೆ ಇನ್ನೂ ಈಗಾಗಲೇ 4ನೇ ಪ್ಲೇಸ್ನಲ್ಲಿ ಡೆವಲಪ್ನಲ್ಲಿ ಇದು ನಮ್ಮದು. ಇದು ಫಸ್ಟಲ್ಲಿ ನಮ್ಮ ಇಂಡಿಯಾ ಬರುವ ಚಾನ್ಸಸ್ ಉಂಟು. ನಮ್ಮದು ಏನಾದರೂ ಫೈನಾನ್ಷಿಯಲ್ ಇವರೆಲ್ಲ ನಮ್ಗೆ ತೊಂದರೆ ಮಾಡೋದಿದ್ದರೆ ನೋಡಿ, ಇವರೆಲ್ಲ ಈ ಫಂಡಿಂಗ್ ಮಾಡುವವರೆಲ್ಲ ಇವರಿಗೆ ಅವರ ಮಕ್ಕಳು ಎಲ್ಲ ವಿದೇಶದಲ್ಲಿ ಕಲಿಯೋದು, ಒಳ್ಳೆ ಸೆಟಲ್ಮೆಂಟ್ ಆಗಿ ಇಲ್ಲೇ ಹಣ ದೂಚಿಕೊಂಡು ಹೋಗಿ ಇದು ಮಾಡ್ತಾರೆ. ಬಟ್ ಮತ್ತೊಬ್ಬರನ್ನು ಸಾರ್ವಜನಿಕರನ್ನು ಬದುಕಲಿ ಬಿಡಬೇಕಲ್ಲ, ಇವರದ್ದು ಆ ಆಲೋಚನೆ ಇಲ್ಲ. ಯಾವ ರೀತಿ ಇವರದ್ದು ಮೆಂಟಾಲಿಟಿ ಅಂತ ನಿಜವಾಗ್ಲೂ ನಮಗೆ ಅರ್ಥ ಆಗೋದಿಲ್ಲ. ಈಗ ನನಗೆ ವಿಶ್ಲೇಷಣೆ ಮಾಡಿದರೆ ಪಾಕಿಸ್ತಾನದಲ್ಲಿ ಯಾವ ಪ್ರಾಬ್ಲಮ್ ಅಂತ ನಮ್ಗೆ ಗೊತ್ತಾಗ್ತದೆ. ಪಾಕಿಸ್ತಾನ್ ಪೊಲಿಟಿಕಲ್ ಲೀಡರ್ಸು ಅವರ ಮಿಲಿಟ್ರಿ ಲೀಡರ್ಸ್ ಕಂಟ್ರೋಲ್ನಲ್ಲಿದ್ದಾರೆ ಯಾವಾಗಲೂ. ಕೆಲವು ಸರ್ತಿ ಪಾಕಿಸ್ತಾನದಲ್ಲಿ 50% ಟೈಮ್ ಮಿಲಿಟ್ರಿ ಲೀಡರ್ಸೇ ಪ್ರೆಸಿಡೆಂಟ್ ಆದರು. ಯಾಯಾ ಖಾನ್ ಆಗಲಿ, ಜಿಯಾವುಲ್ ಹಕ್ ಆಗಲಿ, ಇವ ನಮ್ಮ ಮುಷರಫ್ ಆಗಲಿ, ಯಾರೂ ಆಗಲಿ. ಇನ್ ಬಿಟ್ವೀನ್ ಯಾರು ಬಂದಿದ್ದಾರೆ ಅವರು ಐದರ್ ಜೈಲಿಗೆ ಹೋದರು, ಅವರನ್ನು ಮರ್ಡರ್ ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ಬುಟ್ಟೋ ಸತ್ತು ಹೋಗಿದ್ದಾನೆ, ಬೆನಜೀರ್ ಬರ್ತಿದ್ದು ಅವಳಂತ ತೆಗೆದಿದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ಈಗ ಇವ ಇಮ್ರಾನ್ ಖಾನ್ ಬಂದ, ಜನರಿಗೆ ಒಂದು ಅಭಿಪ್ರಾಯ ಇತ್ತು, ಇವನಿಂದಾಗಿ ನಮ್ಮ ಪರಿಸ್ಥಿತಿ ಸುಧಾರಣೆ ಆಗ್ಬೋದು, ನಮ್ಮ ಫ್ರೆಂಡ್ಶಿಪ್ ಬರ್ಬೋದು, ಅದನ್ನು ಅನೌನ್ಸ್ ಮಾಡಿದವ. ಆದರೆ ಅವನು ಕಂಪ್ಲೀಟ್ಲಿ ಅವರ ಆರ್ಮಿ ಅಂಡರ್ನಲ್ಲಿದ್ದಾನೆ. ಹಾಗಾಗಿ ಮತ್ತು ಆರ್ಮಿಯಲ್ಲಿ ಅವರು ಯಾವಾಗಲೂ ಇಲ್ದಿರೋ ಆರ್ಮಿ ಎಕ್ಸಿಸ್ಟೆನ್ಸ್ ಇಲ್ಲ, ಪವರ್ ಇಲ್ಲ ಪಾಕಿಸ್ತಾನದಲ್ಲಿ. ಅಂದರೆ ನಾನು 59 ವೈರ್ಲೆಸ್ ಅಂತೇಳಿ ಒಂದು ಯೂನಿಟ್ನಲ್ಲಿ ಕಮಾಂಡ್ ಮಾಡಿದೆ ರಜೋರಿಯಲ್ಲಿ. ನಮ್ಮದು ಎಲ್ಲ ಪಾಕಿಸ್ತಾನದ ಇಂಟೆಲಿಜೆನ್ಸ್ ಕ್ಯಾಪ್ಚರ್ ಮಾಡುವ ರೆಸ್ಪಾನ್ಸಿಬಿಲಿಟಿ. ಅಲ್ಲಿಯ ಜನರಲ್ಸ್ ಅವರೇ ಕಮಾಂಡ್ ಮಾಡ್ತಾರೆ, ಅವರ ಅಡಿಯಲ್ಲೇ ಹೇಳಿದಾಗೆ ಕೇಳಬೇಕು. ಈಗ ಇಮ್ರಾನ್ ನಮಗೆ ಕಾಣ್ತದೆ, ಇಮ್ರಾನ್ ಖಾನ್ ಅವನದ್ದೇ ಒಂದು ಒಪಿನಿಯನ್ನಿಂದಾಗಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಯ ಆರ್ಮಿ ಹೇಳಿದಾಗೆ ಈಗ ಜೈಷ್ ಎ ಮೊಹಮ್ಮದ್ ISI ಅಂಡರ್ ಟ್ರೈನಿಂಗ್ ಆಗಿದೆ. ಆದ್ದರಿಂದ ನಮಗೆ ಉಪದ್ರ ಕೊಡ್ತಾ ಇದ್ದಾರೆ ಅವರು. ಈಗ ನಮಗೆ ಸಾಧ್ಯತೆ ಇದ್ದರೆ ಜೈಷ್ ಎ ಮೊಹಮ್ಮದ್ ಬಂದು ಲಷ್ಕರ್ ತೊಯ್ಬಾ ಅವನು ಮೂಲ ಅವರಿಂದ ತೆಗೆದು ಹಾಕಿದರೆ ನಮಗೆ ಶಾಂತಿಯಲ್ಲಿ ಇರುವ ಸಾಧ್ಯತೆ ಇದೆ.
ಮತ್ತು ಯಾವ ನೇಷನೇ ಇನ್ನೊಂದು ನೇಷನು ಕಂಪ್ಲೀಟ್ ಸತ್ಯನಾಶ ಮಾಡಲಿಕ್ಕೆ ಆಗೋದಿಲ್ಲ, ಯಾವುದೂ ಆಗಲಿಲ್ಲ. ವಿಯೆಟ್ನಾಂನಲ್ಲಿ ಅಮೆರಿಕ ಹೋದರು, ಕೊರಿಯಾದಲ್ಲಿ ಯಾರಿಂದೂ ಆಗೋದಿಲ್ಲ. ಅದಕ್ಕಾಗಿ ಪರ್ಟಿಕ್ಯುಲರ್ಲಿ ಈಗ ನ್ಯೂಕ್ಲಿಯರ್ ನೇಷನ್, ಆದ್ದರಿಂದ ಈಗ ಅಮೆರಿಕ ಸಹ ಸ್ವಲ್ಪ ನಾರ್ತ್ ಕೊರಿಯಾದಲ್ಲಿ ದೋಸ್ತಿ ಮಾಡ್ತಿದೆ, ಅದು ಇಮ್ಮೆಚೂರ್. ಆದರೆ ನಮಗೆ ಬರುವ ಉಪದ್ರವವನ್ನು ತಡೆಯೋಕ್ಕೆ ನಾವು ಅಂಥ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಸರ್ವನಾಶ ಮಾಡಲಿಕ್ಕೆ ನೋಡಬೇಕು. ಮತ್ತು ನಮ್ಮಲ್ಲಿ ಒಳಗಿರುವ ನಮ್ಮ ಹುಡುಗರು ಅವರೊಟ್ಟಿಗೆ ಸೇರ್ತಿದ್ದಾಗ ನೋಡಬೇಕು. ಅಂಥದ್ದು ಒಂದೇ ಸಾಧ್ಯತೆ ಇದೆ. ಮತ್ತು ಪಾಕಿಸ್ತಾನ ಈಗ ಆಗಿದೆ, ಅದು ಉಳಿತದೆ. ಸುಬ್ರಹ್ಮಣ್ಯ ಸ್ವಾಮಿ ಇರಲಿ ಇನ್ನೊಂದಾಗಲಿ, ಅದು ಕಟ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಸ್ ಸರ್, ಕೊನೆಯದಾಗಿ ಈಗ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿರುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಈ ಒಂದು ದಾಳಿಯ ಬಳಿಕ ಯುದ್ಧವಿದಕ್ಕೆ ಉತ್ತರ ಅನ್ನುವಂಥ ನಿಲುವನ್ನು ಹಲವು ಭಾರತೀಯರು ಕೂಡ ಹೊಂದಿದ್ದಾರೆ. ಎಲ್ಲೋ ಒಂದು ಕಡೆ ಇದಾದ ಬಳಿಕ ಯಾವ ರೀತಿಯ ಒಂದು ಬೆಳವಣಿಗೆ ಆಗುತ್ತೆ ಬಹಳಷ್ಟು ಕುತೂಹಲಕಾರಿಯಾಗಿದೆ. ಒಂದು ಆತಂಕದ ವಾತಾವರಣವನ್ನು ಕೂಡ ನಿರ್ಮಾಣ ಮಾಡಿದೆ ಅಂತ ಹೇಳ್ತಾ ಹೋಗ್ಬೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನದ ಪ್ರಧಾನಿಯವರು ಕೂಡ ಹೇಳ್ತಾರೆ, ಬಹುಶಃ ಅವರು ಕನ್ಫ್ಯೂಷನ್ ಅಲ್ಲಿ ಈ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಇದಕ್ಕೆ ಪ್ರತಿಕಾರವನ್ನು ನಾವು ನೀಡ್ತೀವಿ, ಯಾವ ನಿಟ್ಟಿನಲ್ಲಿ ಅವರು ನೀಡ್ತಾರೆ ಅನ್ನುವಂಥದ್ದು ಕೂಡ ಅವರಿಗೆ ಕನ್ಫ್ಯೂಷನ್ ಆಗಿ ಉಳಿದಿದೆ. ಈಗಾಗಲೇ ನೀವು ಹೇಳಿದ ಹಾಗೆ ಅವರು ಕೂಡ ಅವರ ಕಂಟ್ರೋಲಲ್ಲೇ ಇರುವಂಥದ್ದು, ಸೇನೆಯ ಅಂಡರಲ್ಲಿ ಇರುವಂಥದ್ದು. ಸೊ ಇದಕ್ಕೆ ಅಂತಿಮವಾಗಿ ಒಂದು ಎಲ್ಲ ನಡೆದಿರುವಂಥ ವಿಚಾರಗಳು ಏನಿದೆ, ಯಾವ ಹಂತಕ್ಕೆ ಹೋಗಿ ನಿಲ್ಬೋದು ನಿಮ್ಮ ಪ್ರಕಾರ? ಅಂದರೆ ಒಂದು ವಿಷಯ, ಈಗ ಒಂದು ವೇಳೆ ಬೈ ಚಾನ್ಸ್ ಪಾಕಿಸ್ತಾನ ಇದಕ್ಕೆ ಏನಾದರೂ ಪ್ರತಿಕಾರ ಏನಾದರೂ ಒಂದ್ಸಲ ಏನಾದರೂ ಅಟ್ಯಾಕ್ ಮಾಡಿದರೆ ಅದು ಮಾತ್ರ ಖಂಡಿತ ಅವರು ಪಾಕಿಸ್ತಾನ ಸರ್ವನಾಶ ಮಾಡ್ತಾರೆ ಇಂಡಿಯಾ. ಇದು 100%. ಯಾಕಂದರೆ ಇದು ಅಂತ್ಯ ಅಂತೂ ಗ್ಯಾರಂಟಿ. ಒಂದು ವೇಳೆ ಅವರು ಇನ್ನೂ ದುಸ್ಸಾಹಸ ಏನಾದರೂ ಮಾಡಿದರೆ ಇಂಡಿಯಾದ ಮೇಲೆ, ಇದರ ಮತ್ತೆ ಏನಾದರೂ ಕುತಂತ್ರ ಮಾಡಿ ಏನಾದರೂ ಒಂದು ಪ್ರತ್ಯುತ್ತರ ಏನಾದರೂ ಕೊಡಲಿಕ್ಕೆ ಹೋದರೆ ಅದು 100% ಈಗ ಅವರು ಕಂಪ್ಲೀಟ್ ಪಾಕಿಸ್ತಾನ ಲಾಹೋರ್ನಲ್ಲಿ ನಮ್ಮ ಹೋಗಿ ನಮ್ಮದು ಇಂಡಿಯಾದ ಧ್ವಜ ಇಟ್ಟುಬಿಡ್ತಾರೆ. ಇದು 100%. ಅದು ಇಷ್ಟು ಅವರಿಗೆ ಒಂದು 1971 ವಾರ್ನಲ್ಲಿ ಬಾಂಗ್ಲಾದೇಶ ಡಿವೈಡ್ ಮಾಡಬೇಕಾದ್ರೆ ಅವ್ರದ್ದು ನಮ್ಮದು ಬರೀ ಒಂದು 3,000 ಜನ, ಅವರು 90,000 ಮಂದಿಯನ್ನು ಸರೆಂಡರ್ ಮಾಡಿ ಅವ್ರದ್ದು ಇದು ಮಾಡಿದರು, ಮತ್ತು ಅವರನ್ನು ವಾಪಸ್ ರಿಟರ್ನ್ ಬಿಟ್ಟರು. ಆದರೆ ಈಗ ಉಂಟಲ್ಲ, ಎಲ್ಲ ಪಾಕಿಸ್ತಾನವೇ ತೆಗೆದು ಬಿಡ್ತದೆ ನಮ್ಮ ಇಂಡಿಯಾದಲ್ಲಿ, ಮತ್ತು ನಕ್ಷೆ ಯಾಡ್ ಆಗಬೇಕಾಗ್ತದೆ. ಆ ರೀತಿ ಮಾಡಿದ್ರೆ ಕನ್ಫರ್ಮ್ ಇದು ನಮಗೆ ಕಡಗಂಡಿತ. ನಾನು ಹೇಳ್ತೇನೆ, ಇದು 100% ಮಾಧ್ಯಮದಲ್ಲಿ ಹೇಳ್ತೇನೆ. ಇನ್ನೊಂದು ಸಲ ಅವರು ಏನಾದರೂ ಇದರ ಬಗ್ಗೆ ಕುತಂತ್ರ ಮಾಡಲಿಕ್ಕೆ ಹೊರಡ್ತಾರೆ, ಅವ್ರ ಗ್ಯಾರಂಟಿ ಅವರಲ್ಲಿ ಪಾಕಿಸ್ತಾನ ಸರ್ವನಾಶ ಮಾಡಿಬಿಡ್ತಾರೆ. ಓಕೆ, ನಾನು ಈ ವಿಷಯದಲ್ಲಿ ಅದು ಒಪ್ಪುವ ಸಾಧ್ಯತೆ ಇಲ್ಲ. ಅಂದರೆ 71 ವಾರ್ನಲ್ಲಿ ಅವರು ಹೇಳಿದರು ಬಾಂಗ್ಲಾದೇಶನಲ್ಲಿ ಮಾನಿಕ್ ಸಾನಿಗೆ ಇಂದಿರಾ ಗಾಂಧಿ ಹೇಳಿದರೆ 99 ಮಾರ್ಚ್ನಲ್ಲಿ ಅಟ್ಯಾಕ್ ಮಾಡುವ. ಅವರು ಹೇಳಿದ್ರು ಸಾಧ್ಯ ಇಲ್ಲ, ಕಂಪ್ಲೀಟ್ ಇಂಟರ್ನಲ್ ಒಪಿನಿಯನ್ ಚೇಂಜ್ ಮಾಡಬೇಕು. ನಾವು ಬಾಂಗ್ಲಾದೇಶನ ಕಂಪ್ಲೀಟ್ ಜನರನ್ನು ಪಾಕಿಸ್ತಾನದ ವಿರೋಧ ಮಾಡಿದ್ರಲ್ಲದೆ ನಮಗೆ ಅಷ್ಟು ಸುಲಭದಲ್ಲಿ ಹೋಗ್ಲಿಕ್ಕಾಯ್ತು. ನಾನು ವಾರ್ನಲ್ಲಿ ಇದ್ದೆ ಆಗ, ಚಿಟ್ಟಗಾಂಗ್ ಎಲ್ಲ ಜಾಕೋಬ್ ನಮ್ಮ ಕಮಾಂಡರ್ ಆಗಿದ್ದರು. ಕಂಪ್ಲೀಟ್ ಜನರು ಅಗೇನ್ಸ್ಟ್ ಆಗಿದ್ದರು. ಈಗ ಪಾಕಿಸ್ತಾನದಲ್ಲೂ ಯಾವುದೇ ದೇಶವನ್ನು ಸರ್ವನಾಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಅದು ಹುಚ್ಚುತನ ಮತ್ತು ಮಕ್ಕಳಾಟಿಕೆ. ಆದರೆ ಅವರು ಈಗ ನಮ್ಮನ್ನು ಅಟ್ಯಾಕ್ ಮಾಡುವ ದುಸ್ಸಾಹಸ ಮಾಡಿದರೆ ನಾವು ಬಿಡುವುದಿಲ್ಲ. ಅವರಿಗೆ ಒಳ್ಳೆ ಫಿಟ್ಟಿಂಗ್ ಆನ್ಸರ್ ನಾವು ಖಂಡಿತ ಕೊಡ್ತೇವೆ. ಅಂದರೆ ಎರಡು ಸರ್ವನಾಶ ಅಂದರೆ ಅವರದ್ದು ಎಲ್ಲ, ಅಂದರೆ ಅವ್ರದ್ದು ಎಕಾನಮಿಕಲಿ ಡೌನ್ ಆಗಲಿಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೇವೆ. ಎರಡು ನ್ಯೂಕ್ಲಿಯರ್ ನೇಷನ್ ಇದೆ. ಈಗ ಹುಚ್ಚುತನದಿಂದ ಪಾಕಿಸ್ತಾನ ಒಂದು ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ಬಾಂಬ್ ಇಲ್ಲಿ ಹಾಕಿದ್ರು ನಮಗೆ ತುಂಬ ಲಾಸ್ ಆಗ್ತದೆ, ನಾವು ಬಿಡುವುದಿಲ್ಲ. ಆದರೆ ಅಂಥ ದುಸ್ಸಾಹಸಕ್ಕೆ ಯಾವಾಗಲೂ ಹೋಗಲಿಕ್ಕೆ ಯಾರೂ ಬಿಡುವುದಿಲ್ಲ. ಈಗ ನೋಡಿ, ಅದೇ ನಾನು ಹೇಳಿದೆ, ಟ್ರಂಪ್ ಅಷ್ಟು ದೊಡ್ಡ ಪವರ್ಫುಲ್ ನೇಷನ್, ಆ ಸ್ಟುಪಿಡ್ ನಾರ್ತ್ ಕೊರಿಯಾದವರಿಗೆ ಫ್ರೆಂಡ್ಶಿಪ್ ಯಾಕೆ ಮಾಡ್ತಾ ಇದ್ದಾನೆ, ಇದೇ ಲೆಸನ್ ನೋಡಬೇಕು. ಅಂದರೆ ಅವನ ಹತ್ರ ನ್ಯೂಕ್ಲಿಯರ್ ವೆಪನ್ ಇದೆ, ವರ್ಲ್ಡಿಗೆ ಲಾಸ್ ಇದೆ. ಯಾರೂ ನ್ಯೂಕ್ಲಿಯರ್ ವಾರ್ ಆಗಲಿಕ್ಕೆ ಏನು ಒಪ್ಪುದಿಲ್ಲ. ಸೆಕೆಂಡ್ ವರ್ಲ್ಡ್ ಆದ ನಂತರ ಇದು ಓನ್ಲಿ ಡಿಟರೆಂಟ್. ಹಾಗಾಗಿ ನಾವು ಅಂಥ ದುಸ್ಸಾಹಸಕ್ಕೆ ಖಂಡಿತ ಹೋಗುವುದಿಲ್ಲ. ಆದರೆ ಪಾಕಿಸ್ತಾನದವರು ಏನು ಮಾಡಿದರೆ ಅದನ್ನು ಕೇಳಿ ನೋಡಿ ಕೂತ್ಕೊಳ್ಳುವ ಸಹ ಇಲ್ಲ. ಅದು ನನ್ನ ಅಭಿಪ್ರಾಯ. ಅವರಿಗೆ ಸರಿಯಾದ ಬಿಫಿಟ್ಟಿಂಗ್ ಲೆಸನ್ ಕೊಡುವ ಸಾಧ್ಯತೆ ಇದೆ. ಮತ್ತು ಅಲ್ಲಿ ಇರುವ ಟೆರರಿಸ್ಟ್ ಆರ್ಗನೈಸೇಷನ್ನು ಕಂಪ್ಲೀಟ್ ಧ್ವಂಸ ಮಾಡುವ ಸಾಧ್ಯತೆ ಇದೆ ಮುಂದೆ ಹೋದರೆ. ಅದು ಸಾಧ್ಯ. ಆಗ ನಾವು ಒಮ್ಮೆ ಅಟ್ಯಾಕ್ ಪಾಕಿಸ್ತಾನ ಮಾಡಿದ್ರೆ ನಾವು ಅಲ್ಲಿ ಇಲ್ಲಿ ನಿಲ್ಲಬೇಕಂತ ಹೇಳಿಲ್ಲ. ಬಹವಲ್ಪುರ್ 31 ಕೋರ್ ಹೆಡ್ ಕ್ವಾರ್ಟರ್ ಇದೆ ಪಾಕಿಸ್ತಾನದಲ್ಲಿ, ಅಲ್ಲಿ ಅಟ್ಯಾಕ್ ಮಾಡ್ಬೋದು. ಅಲ್ಲಿ ಇದ್ದಾನೆ ಜೈಷ್ ಎ ಮೊಹಮ್ಮದ್. ಸೊ ಅಂಥದ್ದೆಲ್ಲ ಸಾಧ್ಯತೆ ಇದೆ. ಹಾಗೆ ನಮ್ಮಲ್ಲಿ ಈಗ ನೋಡಿ, ಒಳಗಿನ ಹುರಿಯತ್ ಮತ್ತು ಸಪರೇಟಿಸ್ಟ್ಗಳನ್ನು ನಾವು ಆಲ್ರೆಡಿ ಅವರ ಪವರ್ ತೆಗೆದಿದ್ದೇವೆ. ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಿ ಒಳಗೆ ಹಾಕ್ಬೋದು. ಅಂಥ ಪವರನ್ನು ತೆಗೆದು ಮಾಡುವ ಸಾಧ್ಯತೆ ಇದೆ. ಅದೆಲ್ಲ ಪ್ರಾಕ್ಟಿಕಲ್ ಅಪ್ರೋಚ್. ಮತ್ತು ಅದಕ್ಕಿಂತ ಮುಂದೆ ನಾವು ಅಲ್ಲಿ ಹೋಗಿ ಇದು ಮಾಡ್ತೀವಿ ಅಂದರೆ ಸಾಧ್ಯವೇ ಇಲ್ಲ. ಅದು MH ಸಾಧ್ಯತೆ ಇಲ್ಲ. ಹೌದು. ಅಂದರೆ ನಾನು ಹೇಳೋದು ಪ್ರಕಾರ ಅಂದರೆ ದಟ್ ಮೀನ್ಸ್ ಈಗ ಮೈನರ್ ಈಗ ಒಂದು ಇದು ಟ್ರಯಲ್ ತೋರಿಸಿದ್ದು, ಈಗ ಫುಲ್ ಪಿಕ್ಚರ್ ಬಾಕಿ ಉಂಟು. ಈಗ ಅವ್ರದ್ದು ಏನು ರಿಯಾಕ್ಷನ್ ಇರ್ತದೆ ಅದರ ಮೇಲೆ ಇಂಡಿಯಾ ಸ್ಟೆಪ್ ತೆಗೊಳ್ತದೆ, ಅದು ಗ್ಯಾರಂಟಿ. ಇನ್ನೂ ಹಿಂದೆ ಸರಿಯುವುದಿಲ್ಲ. ಇನ್ನು ಏನಾದರೂ ಇಂಡಿಯಾ ಹೋಗಿದ್ರೆ ಮುಂದೆ ಒಂದು ಸ್ಟೆಪ್ ಮುಂದೆ ಹೋಗ್ತದೆ. ಈಗ ಅವರು 1 ಹೊಡೆದರೆ ನಮ್ಮದಲ್ಲಿ 100 ಹೊಡಿತೇವೆ, ಇದು ಕನ್ಫರ್ಮ್.
ಯಾಕಂದ್ರೆ ತುಂಬಾ ಶಕ್ತವಾಗಿದೆ ಭಾರತಕ್ಕೆ ಹೆಚ್ಚು ಸಮಯ ಬೇಕಿಲ್ಲ ಪ್ರತ್ಯುತ್ತರವನ್ನ ಹೌದಂದ್ರೆ ಸರಿಯಾದ ಈಗ ನಮ್ಮ ನೋಡಿ ಎಷ್ಟು ವರ್ಷದಿಂದ ನಾವು ಯಾವತ್ತು ನಮ್ದು ಇಂಡಿಯಾ ಸ್ವಾತಂತ್ರ್ಯ ಆವತ್ತಿನ ಅವರದು ಪಿತೂರಿ ಇದೇ ನಡೀತಾ ಉಂಟು. ನೋಡಿ ನೋಡಿ ಜನರಿಗೆ ನಿಜವಾಗ್ಲೂ ಈಗ ನಾವು ಪಬ್ಲಿಕ್ದು ಇಷ್ಟು ನಮಗೆ ಒಂದು ದೇಶಾಭಿಮಾನ ಬಂದಿದೆ ಅಂದರೆ ನಿಜವಾಗ್ಲೂ ಅವ್ರಿಗೆ ಎಲ್ಲರೂ ವಿದ್ಯಾವಂತರು, ಈಗ ಎಲ್ರಿಗೂ ಗೊತ್ತುಂಟು ಇಷ್ಟು ಅಷ್ಟು ನೋವಾಗ್ತಾರೆ. ಯಾಕೆ ರಾಜಕೀಯದವರು ಸ್ಟೆಪ್ ತಗೊಳ್ಳಿ ಎಲ್ಲರ ಹತ್ರ ಇದೇ ಸಿಟ್ಟು ಇರುವುದು. ಆ ಟೈಮಲ್ಲಿ ನಿಜವಾಗ್ಲೂ ಅವರ ಸಿಟ್ಟನ್ನು ಕಂಟ್ರೋಲ್ ಮಾಡಿ ನೋಡಿ 12 ಡೇಸಲ್ಲಿ 12 ದಿವಸದಲ್ಲಿ ರಿಯಾಕ್ಷನ್ ತೋರಿಸಿದ್ರು. ಇದು ನಿಜವಾದ ಗುಡ್ ವಿಲ್. ಯಾಕಂದರೆ ನಮ್ಮದು ಏರ್ಫೋರ್ಸ್ನವರು ಕರೆಕ್ಟ್ ಟೈಮಲ್ಲಿ ಅಟ್ಯಾಕ್ ಮಾಡಿ ಜನರಿಗೆ ತೋರಿಸಿಕೊಟ್ರು, ಎಲ್ಲ ವರ್ಲ್ಡ್ಗೆ ತೋರಿಸಿಕೊಟ್ರು ಇಂಡಿಯಾದಷ್ಟು ಶಕ್ತಿ ಉಂಟು. ಇಂಡಿಯಾದ ಕಿರುಕುಳಕ್ಕೆ ನಾವು ಬೇರೆ ಕಂಟ್ರಿಯವರು ಬರುವುದಾದರೆ ಇನ್ನೊಂದು ಸಲ ಆಲೋಚನೆ ಮಾಡಬೇಕು. ತುಂಬ ಆ ರೀತಿ ತೋರಿಸ್ಕೊಟ್ರು. ಯಾಕಂದರೆ ನಮಗೆ ಇದು ತುಂಬ ಎಲ್ರಿಗೂ ಲೆಸನ್. ಅದಕ್ಕಾಗಿ ಪಾಕಿಸ್ತಾನದವರು ಇನ್ನೂ ಆದರೂ ಅವರು ಸುಧಾರಿ ಅವರದ್ದು ದೇಶವನ್ನು ಅವರದ್ದು ಜನರನ್ನು ಅವರು ಬದುಕಿಸ್ಕೊಳ್ಳಲಿಕ್ಕೆ ಇದೆ ಒಂದು ಅವರಿಗೆ ಲಾಸ್ಟ್ ಕೊನೆ ಚಾನ್ಸ್. ಆದರೆ ನೋಡಿ, ಏರ್ಫೋರ್ಸ್ ಆಗಲಿ, ಆರ್ಮಿ ಆಗಲಿ, ನೇವಲ್ ಆಗಲಿ, ನಮಗೆ ಖಂಡಿತ ಪಾಕಿಸ್ತಾನ ಟ್ಯಾಕಲ್ ಮಾಡಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ಅದು ಖಂಡಿತ ಇದೆ. ಆದರೆ ಪೊಲಿಟಿಕಲ್ ಪವರ್ ಈಗ ಜನರೇಟ್ ಆಗಿದೆ. ಆ ಪೊಲಿಟಿಕಲ್ ಇವರಿಗೆ ನಾವು 12 ದಿವಸ ವೆಯ್ಟ್ ಮಾಡಿದ್ದೆ ಅಂತ ಹೇಳಿದರೆ ಏರ್ಫೋರ್ಸ್ನವರಿಗೆ ಅಷ್ಟು 12 ದಿವಸ ಬೇಕಂತ ಹೇಳಿಲ್ಲ. ಅದು ಇಂಟರ್ನ್ಯಾಷನಲ್ ಒಪಿನಿಯನ್ ಮಾಡಲಿಕ್ಕೆ ನೋಡಿ, ಈಗ ಇಂಟರ್ನ್ಯಾಷನಲ್ ಒಪಿನಿಯನ್ ಇಸ್ ಫೇವರಬಲ್ ಟು ದಿ ಕಂಟ್ರಿ, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ಸ್ವಲ್ಪ ಮೆಚೂರ್ ಅಪ್ರೋಚ್ ಮಾಡಿದರೆ ಗೊತ್ತಾಗ್ತದೆ. ಈಗ ನಾವು ಯಾರು ಸಹ ನಮಗೆ ಬ್ಲೇಮ್ ಮಾಡುವ ಸಾಧ್ಯತೆ ಇಲ್ಲ, ಮತ್ತು ಅಟ್ಯಾಕ್ ಮಾಡಲಿಕ್ಕೆ ಅದೇ ದಿವಸ ಮಾಡುವ ಸಾಧ್ಯತೆ ಇದೆ ನಮ್ಮ ಹತ್ರ. ಎಸ್, ಓಕೆ ಸರ್, ಬಹಳಷ್ಟು ಉನ್ನತವಾದ ವಿಚಾರಗಳನ್ನು ಇವತ್ತು ನಮ್ಮ ವೀಕ್ಷಕರಿಗೆ ನೀವು ನೀಡಿರುವಂಥದ್ದು. ನಮ್ಮ ಚರ್ಚೆಯಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ನಿಮಗಿಬ್ಬರಿಗೂ ಕೂಡ ಧನ್ಯವಾದ. ಬಹುತೇಕವಾಗಿ ನೀವು ಹೇಳಿದಂಥ ಕೆಲವು ವಿಷಯಗಳು ಪ್ರಮುಖ ಅಂಶಗಳನ್ನು ಹೊಂದಿರುವಂಥದ್ದು. ಒಂದು, ಸೈನಿಕರಿಗೆ ತಮ್ಮದೇ ರೀತಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡಲು ಎಲ್ಲ ರೀತಿಯ ಒಂದು ಪ್ರೋತ್ಸಾಹವನ್ನು ಇನ್ನಾದರೂ ನೀಡುವಂಥದ್ದು ಅಗತ್ಯವಾಗಿರುವಂಥದ್ದು. ಇದರ ಕುರಿತಾಗಿ ಯೋಜನೆಗಳನ್ನು ರೂಪಿಸುವಂಥದ್ದು ಕೂಡ ಸರ್ಕಾರದ ಒಂದು ಜವಾಬ್ದಾರಿ ಅಂತ ಹೇಳ್ತಾ ಹೋಗ್ಬೋದು. ಯಾಕಂದರೆ ಎಲ್ಲೋ ಒಂದು ಕಡೆ ಪೆಟ್ಟು ತಿಂದ ಮೇಲೆ ನಾವು ಅದಕ್ಕೆ ಪರಿಹಾರವನ್ನು ಹುಡುಕುವ ಮೊದಲು ಸಿಂಪ್ಟಮ್ಸ್ ಅನ್ನುವಂಥದ್ದು ಏನಿದೆ, ಇದಕ್ಕೂ ಮುಂಚೆ ನಾವು ಅದಕ್ಕೆ ಪರಿಹಾರವನ್ನು ಕಂಡುಕೊಂಡ್ರೆ ಮುಂದಿನ ದಿವಸದಲ್ಲಿ ಇಂತಹ ಸಾವು ನೋವುಗಳನ್ನುವಂಥದ್ದು ಏನಿದೆ ಬಹುಶಃ ಕಮ್ಮಿ ಆಗ್ಬೋದು. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಎಲ್ಲೋ ಒಂದು ಕಡೆ ಒಂದು ದೇಶದ ಮೇಲೆ ಯುದ್ಧ ಮಾಡುವಂಥ ಚಿತ್ತವನ್ನು ಎಲ್ಲರೂ ಹೊಂದಿರುವಂಥದ್ದು. ಬಹುಶಃ ಗಮನಿಸಿಕೊಂಡು ಹೋದಾಗ ಅಲ್ಲಿರುವಂಥ ಉಗ್ರ ಸಂಘಟನೆಗಳೇನಿದೆ ಇವರನ್ನು ಬುಡದಿಂದ ಕಿತ್ತು ಹಾಕಿದರೆ ಬಹುಶಃ ಈ ಒಂದು ಎಲ್ಲ ಸಮಸ್ಯೆಗಳಿಗೂ ಅಂತಿಮವಾದ ಒಂದು ನಾಂದಿಯನ್ನು ಹಾಡ್ಬೋದು. ಎಸ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಇಬ್ಬರಿಗೂ ಕೂಡ ಗೌರವಪೂರ್ವಕವಾದ ವಂದನೆಗಳು. ಎಸ್ ವೀಕ್ಷಕರೇ, ಈಗಾಗಲೇ ಹಲವಾರು ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ವಿ. ಸೊ ಬಹುತೇಕವಾಗಿ ಸೈನಿಕರ ಬೇಡಿಕೆ ಅನ್ನುವಂಥದ್ದು ಏನಿದೆ, ಇವತ್ತು ನಡೆದಂತಹ ದಾಳಿ ಏನಿದೆ, ಸರ್ಕಾರ ಒಂದು ಸೇನೆಗೆ ಕೊಟ್ಟಂತಹ ಗೌರವ ಅಂತ ಹೇಳ್ತಾ ಹೋಗ್ಬೋದು. ಏನು ಪುಲ್ವಾಮಾ ದಾಳಿಯಲ್ಲಿ ಯೋಧರು ಮೃತಪಟ್ಟಿದ್ರು, ಅವರ ಸಾವಿಗೆ ಸಿಕ್ಕಂಥ ನಿಜವಾದ ನ್ಯಾಯ ಅಂತ ಹೇಳ್ತಾ ಹೋಗ್ಬೋದು. ಎಲ್ಲೋ ಒಂದು ಕಡೆ ಯಾವುದೇ ರೀತಿಯ ಪ್ರೋತ್ಸಾಹ ಆಗಿರಲಿ, ಸಮಾಧಾನ, ಅವರ ಒಂದು ನೋವನ್ನು ತಣಿಸುವಂಥದ್ದಾಗಿರಲಿಲ್ಲ. ಬಹುಶಃ ಈ ಒಂದು ಪ್ರತಿಕಾರದ ದಾಳಿ ಅನ್ನುವಂಥದ್ದು ಏನಿದೆ ಅವರಿಗೆ ಸಮಾಧಾನವನ್ನು ನೀಡುವಂತಹ ಸರಿಯಾದ ಒಂದು ವಿಚಾರ ಅಂತಲೇ ಹೇಳ್ತಾ ಹೋಗ್ಬೋದು. ಇನ್ನೂ ಇದನ್ನು ಹೊರತುಪಡಿಸಿದಂತೆ ಇಂತಹ ಒಂದು ದಾಳಿ ಅನ್ನುವಂಥದ್ದು ಏನಿದೆ, ಬಹುಶಃ 5 ದಶಕಗಳಿಂದಲೂ ಈ ರೀತಿಯ ಒಂದು ಆಗಸದಲ್ಲಿ ಇಂತಹ ಒಂದು ದಾಳಿ ನಡೆದಿರಲಿಕ್ಕಿಲ್ಲ. ಬಹುಶಃ 15 ನಿಮಿಷಗಳಲ್ಲಿ 300 ಉಗ್ರರನ್ನು ಫಿನಿಶ್ ಮಾಡುವಂಥದ್ದು ಒಂದು ಸಾಧನೆ ಅಂತಲೇ ಹೇಳ್ತಾ ಹೋಗ್ಬೋದು. ಇನ್ನು ಮುಂದಕ್ಕೆ ಆದರೂ ಇದರಿಂದ ಪಾಠವನ್ನು ಕಲಿತು ಪಾಕಿಸ್ತಾನ ಅನ್ಯೋನ್ಯತೆಯಿಂದ ನಮ್ಮ ಭಾರತದೊಂದಿಗೆ ಇರುವಂಥ ಪ್ರಯತ್ನವನ್ನು ಮಾಡಲಿ ಅನ್ನುವಂಥದ್ದು ನಮ್ಮ ಒಂದು ಆಶಯ. ಇದಾಗಿರುತ್ತೆ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.